ಹೇಳಿದಿರಿ ತುಂಬ ದಿನದ ನಂತರ ಲೈವಿಗೆ ಬಂದಿದ್ದೇನೆ. ನನಗೆ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತ ಅಂತ ಲೈವ್ಗೆ ಬರೋದೆ. ಫುಲ್ ಬ್ಯುಸಿ. ಸೊ ಹಾಗಾಗಿ ಲೈವ್ಗೆ ಬರಲಿಕ್ಕೆ ಕ್ಷಮಿಸಿ. ಯಾರೆಲ್ಲ ಈಗ ಬಂದಿದ್ದೀರಿ ಅಂತ ಸಹ ಗೊತ್ತಾಗ್ತಿಲ್ಲ. ಯಾರು ಬಂದಿದ್ದೀರಿ ಹಾಕಿ, ಬಂದಿದ್ರೆ ಒಂದು ಮೆಸೇಜ್ ಹಾಕಿ. ಹಬ್ಬ ಫಸ್ಟ್ ಎಂಟ್ರಿ ಜೀವಿತಾ. ಹಲೋ ಪ್ರದೀಪ್ ಹಲೋ. ನೋಡಿ, ಇಬ್ಬರು ಬಂದರೂ ಸಹ ಇಲ್ಲಿ ಮಾತ್ರ ಅಪ್ಡೇಟ್ ಆಗಲಿಲ್ಲ, ಯೂಟ್ಯೂಬ್ ಸ್ಲೋ ಇದ್ದಾರೆ. ಗ್ರೀಷ್ಮಾ ಹಲೋ. ಎಷ್ಟು ದಿನ ಆಯಿತು ಲೈವಿಗೆ ಬರೋದು, ಯಾರು ಸಹ ಇಲ್ಲಿ ಗೊತ್ತು ಸಹ. ಆಲ್ಮೋಸ್ಟ್ 1 ಮಂತ್ ಆಯಿತು, 1 ತಿಂಗಳಾಯಿತು. 1 ತಿಂಗಳು ಜಾಸ್ತಿ ಆಯಿತು ಅಂತ ಲೈವ್ಗೆ ಬರೋದೆ. ಅಶ್ವಿನಿ ಸುರೇಶ್ ಕಾಣಿಗ ಹಲೋ, ಹೇಗಿದ್ದೀರಿ? 9 ಜನ ಆಯಿತು. ಲಚ್ಚು ಮಲಗಿದ್ದಾಳೆ, ಎದ್ದೇಳಿಕ್ಕೆ ಆಯ್ತು. ಈಗ ಲೈವಲ್ಲಿ ಬರ್ಬೋದು. ಈಗ ಎದ್ದೇಳಿಕ್ಕೆ ಆಯಿತು, ಆಗ ಮಲಗಿದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾಳೆ. ನನಗೆ ಮರ್ಯಾದೆ ಇಲ್ಲವ, ಲಚ್ಚು ಮಾತ್ರ ಬೇಕಾದ್ದು. ಲಚ್ಚು ಮಲಗಿದ್ದಾಳೆ. ಯಾನ್ ಸೂಪರ್ ಈರೇನು ಚೊಲ್ಲರು. ಬೇಲೆ ಪೋಂದುಲ ಅಂಚ ಫುಲ್ ಬಿಸಿ ಆದ್ಕೊಂಡು ಲೈವಿಗೆ ಬರ್ರಿಯರ ಆತಿಚಿ. ಬರುವಾಗಲೇ 6:30 ಆಗ್ತದೆ. ಮತ್ತೆ ಫುಲ್ಲು ಕೆಲಸ ಅದು ಇದು ಅಂತ ಆಗುವಾಗ, ಎಡಿಟಿಂಗ್ ಅದು ಇದು ಅಂತ ಆಗುವಾಗ ಆಗ್ತದೆ. ಇನ್ನು ಆದಷ್ಟು ಜಾಸ್ತಿ ದಿನ ಲೈವ್ಗೆ ಬರಲಿಕ್ಕೆ ನೋಡ್ತೇನೆ. 1-2 ದಿನಕ್ಕಾದರೂ ಒಮ್ಮೆ ಬರಲಿಕ್ಕೆ ನೋಡ್ತೇನೆ. 8 ಜನ ಲೈವ್ಗೆ ಬರದೇ ಇದ್ರೆ ಉಂಟಲ್ಲ, ಜನವೇ ಇರೋದಿಲ್ಲ ಅಲ್ಲ. ದಿನ ಬಂದರೆ ಜನ ಇರ್ತಾರೆ. ಕೆಲವರಿಗೆ ನೋಟಿಫಿಕೇಶನ್ ಹೋಗುವಾಗ ಲೇಟ್ ಆಗ್ತದೆ. ಎಸ್, ಎಲ್ಲರೂ ಓಟು ಮಾಡಿದ್ರಾ ಧನರಾಜ್ ಅವರಿಗೆ? ಹವ್ಯ ನಿಡ್ಡಾಜೆ ಹಲೋ. ಹಾಯ್ ಜೀವಿತಾ ಸಿಸ್. ಚೇತನ್ ಸಿಂಗ್ ಹಲೋ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಪುತ್ತೂರು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಏನು ಸ್ಪೆಷಲ್ ಇವತ್ತು? ವೀಕ್ನ ಫಸ್ಟ್ ಡೇ, ವೀಕೆಂಡ್ ಮುಗಿದು ವೀಕ್ನ ಫಸ್ಟ್ ಡೇ. ಮೀ ಫ್ರಮ್ ಕೋಲಾರ್. ಓಕೆ, ಹಲೋ. ಇರ್ಬಿರ ಜಾಯ್ನ್ ಆಯ್ನಾ? ಎಸ್ ಕನ್ನಡ. ಒಂದು ವಿಷಯ ಹೇಳಿಕ್ಕಿತ್ತು, ಅದಕ್ಕೆ ಲೈವ್ಗೆ ಬಂದೆ. ನೋಡುವ ಎಷ್ಟು ಜನ ಜಾಯ್ನ್ ಆಗ್ತಾರೆ ನೋಡುವ. ನಿಮ್ಮ ಕಡೆ ಚಳಿಯಾ? ಹೌದು ಅಂತ, ಇಲ್ಲಿ ಕೂತ್ಕೊಳ್ಳಿಗೆ ಆಗೋದಿಲ್ಲ. ನಮ್ಮದು ಬೇರೆ ಹಂಚಿನ ಮನೆ ಅಲ್ವಾ, ಕೂತ್ಕೊಳ್ಳಿಗೆ ಆಗೋದಿಲ್ಲ ಇಲ್ಲಿ. ಅಷ್ಟು ವೆದರ್, ಕೋಲ್ಡ್ ವೆದರ್. ಹೊರಗೆ ಕೂತಿದ್ದೇನೆ, ಹಾಗೆ ಸ್ವೆಟರ್ ಹಾಕ್ಕೊಂಡು ಕೂತದ್ದು. ಹಾಯ್ ಸುಜ್ಯೋತಿ ಸಂಗೀತ. ಹೌದು ಫುಲ್. ರಾಜೇಶ್ ಟಿವಿ ಹಲೋ. ಅಶ್ವಿನಿ ಸುರೇಶ್ ಕಾಣಿಗ ವನಸಾಂಡು ಇನ್ನಾಂಡೆ ವನಸ್ಸು. ಗುಡ್ ಜಾಬ್. ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೇನೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂತ ಲೈವಿಗೆ ಬಂದೆ. ನೋಡು ಎಷ್ಟು ಜನ ಆಗ್ತಾರೆ ನೋಡು, ಲಾಸ್ಟಿಗೆ ಹೇಳ್ತಾನೆ. ಹೊಸ ಪ್ಲ್ಯಾನ್. ಇಲ್ಲಿ ಬೆಚ್ಚ ಫುಲ್ಲು. ಅದು ನಿಮ್ಮದು ಸ್ಲ್ಯಾಪ್ ಅಲ್ವಾ, ಅದು ಕೂಡ ಟಾಪಲ್ಲಿ ಇದ್ದೀರಲ್ಲ, ಸೊ ಹಾಗಾಗಿ ಬೆಚ್ಚಾಗ್ಬೋದು. ವನಸಾಂಡು ದಾದ ಕಚ್ಪು ವನಸಾಂಡು ತೌತೆ ಪದೆಂಜಿ. ಮ್ಯಾಮ್ ನೀವು ಗ್ರೇಟ್. ಯಾಕೆ ಗ್ರೇಟ್? ಮತ್ತೆಂತ, ಅದೇ ಒಂದು ವಿಷಯ ಹೇಳಿಕ್ಕಿತ್ತು ಅಂತ ಬಂದೆ. ಟೈಟಲ್ ಬೇರೆ ಹಾಯ್ ವಿಜೆ ಕವಿತಾಸ್ ವರ್ಲ್ಡ್ ಇನ್ ಲೈವ್ ಅಂತ ಬಂತಲ್ಲ, ಅಷ್ಟೇ ಅಲ್ಲ ಬಂದದ್ದು. ಹಾಯ್ ಕವಿ ಅಕ್ಕ, ಅಮ್ಮನ ಚೊಲ್ಲೆರು. ಅಮ್ಮ ಸೂಪರ್. ಸುಜ್ಯೋತಿ ಸಂಗೀತ ಒಂದೇ ಇಂಕಲ್ಲ ಸೇಮ್. ಅಬ್ಬಾ, ವೆದರ್ ಇಲ್ಲಿ ಹೇಗೆ ಉಂಟು ಗೊತ್ತುಂಟ, ಗಾಳಿ ಹೊಡಿತುಂಟು ಫುಲ್. ಮೈಂಡ್ ಉಂಟು. ವಿಲ್ ವೆದರಲ್ಲಿ ಹೊರಗೆ ಇದ್ದಿರಲ್ಲ, ಸೊ
ಚಿಲ್ವೆಟ್ಟರಲ್ಲಿ. ಓಕೆ ಓಕೆ ಓಕೆ. ಹಾಯ್ ವಿಜಯಕ್ಕ, ಹಲೋ, ಹೇಗಿದ್ದೀರಿ? ಏನಾದರೂ ಹೇಳಿಕ್ಕಿದ್ರೆ ಹೇಳಿ, ಮತ್ತೆ ಎಂತ ಗೊತ್ತುಂಟ, ನನಗೆ ಹೇಳಿಕೊಂಡು ನಾನು ಲಾಸ್ಟಿಗೆ ಹೇಳ್ತೇನೆ. ಒಂದು ಇರ್ನ ಕನ್ನಡ ಚಾನಲ್ ಅತ್ತೆ ಯಾನ್ ತುಳು ಚಾನಲ್ ಬಂದು ತುಳುಟು ಪಾತ್ರದಲ್ಲೇ ಬರ, ಸಾರಿ, ಇಟ್ಸ್ ಓಕೆ. ಲೈಕ್ 18. ಹಾಯ್ ಲಕ್ಷ್ಮಿತಾ ಕಲ್ಲಡ್ಕ, ಹೇಮಲತಾ, ಹಲೋ, ಹೇಗಿದ್ದೀರಿ? ಯಾರಿಗೆ ಎಂಥ ಸ್ಪೆಷಲ್ ಊಟಕ್ಕೆ ಕಮೆಂಟ್ ಮಾಡಿ. ಮತ್ತು ಕಾಂಪಿಟೇಷನ್ ಇಟ್ಟಿದ್ದೇನೆ. ಆ ವಿಷಯ ಅಲ್ಲ, ನಾನು ಬೇರೆ ವಿಷಯ ಮಾತಾಡಲಿಕ್ಕೆ ಬಂದದ್ದು. ಬೇರೆ ವಿಷಯ ಹೇಳಿಕೊಂಡು ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೇನೆ, ಅದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಕಾಂಪಿಟೇಷನ್ ಇಟ್ಟಿದ್ದೇನೆ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಇತ್ತು, ಜನ ಮೆಚ್ಚಿದ ಜೋಡಿ ವಾಪಸ್ ಇಡಿ ಅಂತ. ಸೊ ಹಾಗಾಗಿ ಹಾಕಿದ್ದೇನೆ. ಗೊತ್ತಿಲ್ಲ ಎಷ್ಟು ರೆಸ್ಪಾನ್ಸ್ ಸಿಗ್ತದೆ ಅಂತ, ಯಾಕಂತ ಹೇಳಿದರೆ ಸೀಸನ್ 3 ಅಲ್ವಾ. ಸೀಸನ್ 1 ಸೀಸನ್ 2 ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೀಸನ್ 3 ಹೇಗೆ ರೆಸ್ಪಾನ್ಸ್ ಉಂಟುದೋ ಗೊತ್ತಿಲ್ಲ ನನಗೆ. ಒಂದು ಡಲ್ ಆಗಲಿಕ್ಕೂ ಸಾಕು, ಯಾಕಂತ ಹೇಳಿದರೆ 2 ಸಲ ಆಗಿದ್ದಲ್ಲ ಆಲ್ರೆಡಿ. ರಿಕ್ವೆಸ್ಟ್ ಮೇಲೆಗೆ ಹಾಕಿದಷ್ಟೇ. ಒಂದು 8-9 ಜನ ರಿಕ್ವೆಸ್ಟ್ ಮಾಡಿದ್ರು, ಪ್ಲೀಸ್ ಹಾಕಿ ಇನ್ನೊಂದು ಸಲ ಸೀಸನ್ 3 ಹಾಕಿ ಅಂತ. ಹಾಗಾಗಿ ರಿಕ್ವೆಸ್ಟ್ ಮೇಲೆಗೆ ಹಾಕಿದ್ದೇನೆ. ಗೊತ್ತಿಲ್ಲ ಎಷ್ಟು ರೆಸ್ಪಾನ್ಸ್ ಸಿಗ್ತದೆ ಅಂತ. ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ, ನೋಡೋ ಎಂತ ಆಗ್ತದೆ ಅಂತ. ಹೇಮಲತಾ, ಹಲೋ. ಲಚ್ಚು ಮಲಗಿದಾಳೆ. ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಸಿಸ್, ವಿಶ್ ಯು ಸೇಮ್. ಮಟನ್, ಇವನಿಗೆ ಚಿಕನ್ ಮಟನ್ ಫಿಶ್ ಇದೇ ನೆನಪಾಯ್ತಾ. ಮಟನ್ ಮಾಡಿದ್ದಾರೆ ಬಾಬಾ ಸಂಜು. ಧನಂಜಯ್ ಪೂಜಾರಿ ಮಸ್ಕತ್ ಬ್ರದರ್ ಏಪ ಮದಿಮೆ. ಅದು ಪ್ರ್ಯಾಂಕ್ ವಿಡಿಯೋ, ಮದುವೆ ಆಗಲಿಲ್ಲ. ಎಂಗೇಜ್ಮೆಂಟ್ ಪ್ರ್ಯಾಂಕ್ ವಿಡಿಯೋ ಅದು. ಚಿಕ್ಕಿ ಬರ್ತುಳ್ಬೇಕು ಹೆಂಚೊಲ್ಲರು ಗಣೇಶನ್ನೇ ಒಳ್ಳೆಯರು ಅರ್ನ ಇಲ್ಲದ ಒಳ್ಳೆಯರು. ಯಾನ್ ಮಾಡಿಡಲ್ಲ ಅಮ್ಮನಿಲ್ಲಲು. ಯಾಕೆಂತ ಹೇಳಿದರೆ ಕೆಲಸಕ್ಕೆ ಹೋಗ್ತಿದ್ದೇನೆ, ಜಾಬಿಗೆ ಹೋಗ್ತಿದ್ದೇನೆ. ಸೊ ಹಾಗಾಗಿ ಮಗಳನ್ನು ಇಲ್ಲಿ ಬಿಟ್ಟು ಹೋಗೋದು. ವಾರಕ್ಕೊಮ್ಮೆ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೇನೆ. ಶುಕ್ರವಾರ, ಶನಿವಾರ, ಭಾನುವಾರ ಹಸ್ಬೆಂಡ್ ಮನೇಲಿರ್ತೇನೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮನೇಲಿರ್ತೇನೆ, ತಾಯಿ ಮನೇಲಿರ್ತೇನೆ. ನನಗೆ ಕೆಲಸ ಶುಕ್ರವಾರ ತನಕ ಮಾತ್ರ, ಸ್ಯಾಟರ್ಡೆ ಸಂಡೇ ರಜೆ. ಹಲೋ ಶ್ವೇತಾ. ಚಶ್ಮಿತಾ, ಹಲೋ, ಹೇಗಿದ್ದೀರಿ? ಬೇಲೆ ಚಾಪುಂಡಿತ್ತೆ. ಬೇಲೆನ ದುಂಬುದನ್ನೇ ಬೇಲತೆ ತೊಂದರೆಜ್ಜಿ. ನಾನು ಮೊದಲು ಕೆಲಸಕ್ಕೆ ಹೋಗ್ತಿದ್ದೆಲ್ಲ, ಅಲ್ಲಿಗೆ ರೀಜಾಯ್ನ್ ಆದ್ದು. ಅಂದರೆ ಫುಲ್ ಅಲ್ಲ, ಸ್ಯಾಟರ್ಡೆ ಸಂಡೇ ಇಲ್ಲ, ವಾರದ 5 ದಿನ ಅಷ್ಟೇ. ಫುಲ್ ಟೈಮ್ ಅಂತ ಜಾಯ್ನ್ ಆಗಲಿಲ್ಲ ನಾನು. ನನಗೆ ಹೊಟ್ಟೆ ಹಸಿತಾ ಉಂಟು, ಊಟ ಮಾಡಿ ಬರ್ತೇನೆ ಆಯಿತಾ? ಆಯ್ತಾಯ್ತು, ಊಟ ಮಾಡಿ ಬನ್ನಿ. ಯಾನ್ ಸೂಪರ್ ಈರೆಂಚೊಲ್ಲರ್, ಯಾನ್ಲ ಸೂಪರ್ ಹೋಸ್ಟಿಂಗ್ ಇಜ್ಜೆ ಇತ್ತೆ. ಮುರ್ನಂಜಿ ಹೋಸ್ಟಿಂಗ್ ಇತ್ತಂಡು, ಬಟ್ ಕ್ಯಾನ್ಸಲ್ ಆಂಡದ ಅದು ಗೊತ್ತುಜು ವಿಷಯ. ಸೊ ಅವಳ ಬಂಗ ಪಂಡ ಕೆಲಸಗಳ ಪೋನಿಲ್ಲ ಆಯ್ತಾ. ಇತ್ತನ ಕೈತಲ್ ಇತ್ತನ ಒತ್ತೊಂಡ ದೂರ ಇತ್ತನ ಆಪುಜಿ ಅಂಚಾದು. ಉಂಡರೆ ದಾದ ಸ್ಪೆಷಲ್ ಇನಿ ಉಂಡೆ ಸ್ಪೆಷಲ್ ಅದೇಂಜಿ ವೆಜ್ ಲಚ್ಚು ಜೈಲಲ್. ವಿಷಯ ಅಂತಂತ ಹೇಳಿದರೆ, ಸದ್ಯಕ್ಕೆ ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಇತ್ತೆ ಅವೇ ಬುಕ್ ಮಂತದ್ದು ಕ್ಯಾನ್ಸಲ್ ಮಾಡ್ಕೊಳಕ್ಲೆ ಜಾಸ್ತಿ ಆಂಡು ಅಂದಿಯೇ ಮುರಣ್ಣೆಂಜಿ ದಾದ ಗೊತ್ತುಂಡೆ ಸಡನ್ ಪಂಡೇರು. ನಾಳೆ ಒಂದು ಹೋಸ್ಟಿಂಗ್ ಉಂಟು ಅಂತ ಹೇಳಿದರು. ನಾಳೆ ಹೋಸ್ಟಿಂಗ್ ಅಂತ ಹೇಳಿದರು, ಮರುದಿವಸ ಬೆಳಿಗ್ಗೆ ಹೇಳ್ತಿದ್ದಾರೆ ಕ್ಯಾನ್ಸಲ್ ಆಯಿತು, ಅದು ಹೀಗೆ ಅಂತ ಸೂತಿಕ ಬಂತಂತೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು ಅಂತ. ಸೊ ಈ ಥರ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಧನಂಜಯ್, ಇದನ್ನ ಮೀಡಿಯಾದ ಪುದರ್ದಾದಂದ ಕಹಳೆ ನ್ಯೂಸ್. ಸದ್ಯಕ್ಕೆ ಅದರಲ್ಲಿ ವರ್ಕ್ ಮಾಡ್ತಿದ್ದೇನೆ, ಕಹಳೆ ನ್ಯೂಸಲ್ಲಿ. ಎಂಕ್ ಗೊತ್ತುಂಡು ಪ್ಲ್ಯಾನ್. ಸಂಜು ಪಂಡನ ಜಾಗ್ರತೆ ಮಂಗ ಸಂಜು ಹೇಳ್ಬೇಡ. ಪ್ಲ್ಯಾನ್ ಎಂತಂತ ಹೇಳಿದರೆ ನಾನು ಹೇಳ್ತೇನೆ, ಫುಲ್ ಹೇಳುವುದಿಲ್ಲ ಪ್ಲ್ಯಾನ್ ಎಂತಂತ ಹೇಳಿ. ಅದು ನಿಮಗೆ ವಿಡಿಯೋ ನೋಡಿಯೇ ಗೊತ್ತಾಗಲಿ ಏನು ಅಂತ. ಸೊ ಇಷ್ಟರವರೆಗೆ ಜಸ್ಟ್ ಒಂದು ವ್ಲಾಗ್ಸ್ ಅದು ಇದು ಅಂತ ಎಲ್ಲ ಅಷ್ಟೇ ನೋಡ್ತಾ ಇದ್ರಿ. ಇನ್ನೊಂದು ಹಳ್ಳಿ ಲೈಫ್ ಹೇಗಿರ್ತದೆ ಅದು ನಿಮಗೆ ಹೇಳಿದರೆ ಗೊತ್ತಾಗ್ಬೋದು, ನಾನು ಹೇಳುವುದಿಲ್ಲ. ಹಳ್ಳಿ ಲೈಫಿನ ಒಂದು ಹೊಸ ಕಾನ್ಸೆಪ್ಟೊಂದಿಗೆ ಬರ್ತೇನೆ. ಅದು ಕನ್ನಡದಲ್ಲೂ ಬರುತ್ತೆ, ತುಳುವಲ್ಲೂ ಬರುತ್ತೆ.
ಓಕೆನಾ. ಕನ್ನಡ ಚಾನಲಲ್ಲೂ ಬರುತ್ತೆ, ತುಳು ಚಾನಲಲ್ಲಿ ಕೂಡ ಬರುತ್ತೆ. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸೆಟಪ್ಗಳು ಆಗ್ತಾ ಇದೆ. ಅಮ್ಮ ಕೂಡ ಈಗ ಅದರ ಕೆಲಸ ಮಾಡ್ತಿದ್ದಾರೆ. ನಾನು ನಿಮಗೆ ತೋರಿಸಿದ್ರೆ ಖಂಡಿತ ಗೊತ್ತಾಗ್ತದೆ ಏನು ಅಂತ. ಸೊ ಅದು ನಾನು ನಾಳೆ ನಾಡಿದ್ರಲ್ಲಿ ತುಳು ವ್ಲಾಗಲ್ಲಿ ಹಾಕ್ತೇನೆ, ಏನು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅಂತ. ಸೊ ಇದಕ್ಕೆ ಕೂಡ ನಿಮ್ಮ ಸಪೋರ್ಟ್ ಇರಲಿ. ತುಂಬ 1-2 ವಾರದಿಂದ ಅದಕ್ಕೆ ಕಷ್ಟಪಟ್ಟು ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದೇವೆ. ಈ ಥರ ಆಗಬೇಕು, ಇದರ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೊ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಆಗುತ್ತೆ. ಅಲ್ಲ, ನೋಡೋದಿದ್ರು ಕೂಡ ನಾನು ಮಾಡೇ ಮಾಡ್ತೇನೆ. ಅಂದರೆ ವ್ಯೂಸ್ ಇಲ್ಲ, ಮತ್ತೆಂತ ಸಬ್ಸ್ಕ್ರೈಬ್ ಇಲ್ಲ, ಇನ್ಕಮ್ ಇಲ್ಲ ಅಂತ ಹೇಳಿದರು, ನಾನು ಏನು ಪ್ಲ್ಯಾನ್ ಅಂದ್ಕೊಂಡಿದ್ದೇನೆ ಅದನ್ನು ಮಾಡೇ ಮಾಡ್ತೇನೆ. ಅದು ಮಾತ್ರ ಪಕ್ಕ. ಮುಟ್ಟಿದ ಕೆಲಸವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಇನ್ನು ಮಿಥ್ಯ ಪುದರ್ ಎನ್ನ ಗುರ್ತುಂಟಾ? ಯಾರಿದು? ಹೊಸೊಬ್ರು ಗೊತ್ತಿಲ್ಲ, ಯಾರು ಹೇಳಿ? ಓ ಜೀವಿ ಗೊಂಬೆ ಹಾಯ್ ಎಂಚೊಲ್ಲರ್. ನನಗೆ ಸಹ ಗೊತ್ತುಂಟು, ಜೀತ ಹೇಳಿದರೆ ಜಾಗ್ರತೆ. ಹೇಳ್ಬಾರ್ದಾಗೆಲ್ಲ. ನೀವು ನನಗೆ ಬಿಡಿ ಮಲ್ಲ ಜನ ನೀವು. ಯಾರಿಗೆ ಸಹ ಹೇಳುದಿಲ್ಲ ನಾನು, ಅದು ಹೊಸ ಕಾನ್ಸೆಪ್ಟ್. ಸೊ ಹೇಳುದಿಲ್ಲ. 2-3 ಜನರಿಗೆ ಗೊತ್ತುಂಟು ಅಷ್ಟೇ. ವೇದಾವತಿ ವೇದ, ಹಲೋ, ಹೇಗಿದ್ದೀರಿ? ಸೊ ಹೊಸ ಕಾನ್ಸೆಪ್ಟ್ ಒಂದಿಗೆ ನೆಕ್ಸ್ಟ್ ವೀಕ್, ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್, ಈ ವೀಕೆಂಡಲ್ಲೇ ಅದು ರಿವೀಲ್ ಆಗುತ್ತೆ, ನೋಡುವ. ಸೊ ನಾಳೆ ನಾಡಿದ್ರಲ್ಲಿ ಏನು ವಿಷಯ ಅಂತ ಹೇಳ್ತೇವೆ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಅವೆಲ್ಲ ವೀಡಿಯೋ ಮಾಡಿಟ್ಟಿದ್ದೇನೆ, ವ್ಲಾಗ್ ಮಾಡಿಟ್ಟಿದೆ. 1 ವಾರದ ವ್ಲಾಗನ್ನು ಒಟ್ಟಿಗೆ ನಾಳೆ ನಾಡಿದ್ರಲ್ಲಿ ಹಾಕ್ತೇನೆ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಚೈತ್ರ ಸುವರ್ಣ, ಹಲೋ, ಹೇಗಿದ್ದೀರಿ? ಸೊ ಎಷ್ಟು ಕಷ್ಟ ಅಂತ ಹೇಳಿದರೆ, ಇನ್ನು ಅದಕ್ಕೆ ಬೇಕಾದ 1-2-3 ಸೆಟಪ್ ಬಾಕಿ ಉಂಟಷ್ಟೇ, ಮತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಅಮ್ಮ ಅದೇ ಕೆಲಸ ಮಾಡ್ತಿದ್ದಾರೆ ನೋಡಿ ಅಲ್ಲಿ, ಪಾಪ. ಸೊ ಇನ್ನೂ ಒಂದಿಷ್ಟು ಕೆಲಸ ಆದರೆ ಆಯಿತು. ವೆನ್ನಂಜಯ ಮೀನು ಇಂಕ್ ಗೊತ್ತುಂಡು, ನಿಮಗೆ ಗೊತ್ತುಂಟ ಎಂತ ಇತ್ತು? ಮ್ಯಾಂಗ್ಳೂರು. ನಾವು ಈಗ ಪಿದೈದ ಜನ ಅಲ್ಲವ ಹಾಗೆ. ಓ, ಪಿದೈದ ಜನ ಅಂತ ಕೂಡ ಇದ್ದಾರಾ? ಗೊತ್ತಿರಲಿಲ್ಲ ನನಗೆ. ಆಲ್ಮೋಸ್ಟ್ ಗೊತ್ತುಂಟು, ಕೆಲವರಿಗೆಲ್ಲ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ಆದರೆ ಮೊಬೈಲ್ ತಗೊಳ್ಳೋದು ಮಾತ್ರ ಪೆಂಡಿಂಗ್ ಆಯಿತು, ಅದಕ್ಕೆ ಬೇಕಾಗಿ. ಸೊ ಮೊಬೈಲ್ ಇದನ್ನೇ ಸದ್ಯಕ್ಕೆ ಯೂಸ್ ಮಾಡಬೇಕಷ್ಟೇ. ನೋಡುವ, ಕ್ಲಿಕ್ ಆದರೆ ಮತ್ತೆ ಹೊಸ ಮೊಬೈಲ್ ತಗೊಳ್ಳುವ. ದಿನ ಒಂದೇ ಥರ ವ್ಲಾಗ್ಸ್ ಇದು ಅಂತ ಹೇಳಿದರೆ ತುಂಬ ಬೋರ್ ಅಲ್ವಾ. ಸೊ ಅದಕ್ಕೆ ಏನಾದರೂ ಯುನೀಕ್ ಆಗಿ ಟ್ರೈ ಮಾಡ್ತಾ ಇರುವ ಅಂತ. ಮತ್ತು ನನಗೆ ಬೇರೆಯವ್ರ ಥರ ಕಾಪಿ ಮಾಡಲಿಕ್ಕೆಲ್ಲ ಇಷ್ಟ ಇಲ್ಲ, ಈ ಥರ ಕಾಪಿ ಮಾಡಿ ಅದೆಲ್ಲ ಇಷ್ಟ ಇಲ್ಲ ನನಗೆ. ಏನಾದರೂ ಹೊಸತ್ತಾಗಿ ಮಾಡಬೇಕು ಅಂತ. ಸೊ ಹಾಗಾಗಿ ನೋಡುವ, ಟ್ರೈ ಮಾಡ್ತಿದ್ದೇನೆ. ಸಕ್ಸಸ್ ಆದರೆ ಆಗ್ಬೋದು, ಆಗಲಿದ್ದರೂ ಖಂಡಿತ ಅದನ್ನೇ ಕಂಟಿನ್ಯೂ ಮಾಡೇ ಮಾಡ್ತೇನೆ. ಫಸ್ಟಿಗೆ ಇಷ್ಟ ಆಗಬೇಕು ಅಂತಿಲ್ಲ ಎಲ್ರಿಗೂ ಕೂಡ. ಸೊ ಮತ್ತೆ ಮತ್ತೆ ಕೂಡ ಇಷ್ಟ ಆಗ್ತಾ ಹೋಗ್ಬೋದು. ಕಾನ್ಸೆಪ್ಟ್ ಹಳ್ಳಿ ಲೈಫಿನ ಒಂದು ಕಾನ್ಸೆಪ್ಟಲ್ಲಿ ಅದು ಏನು ಅಂತ ಹೇಳ್ತೇನೆ ಆದಷ್ಟು ಬೇಗ. ಐಫೋನ್ ತೊಲ್ನೆ ಐಫೋನ್ ತೊನ್ನೆ ಕತ್ತು ಬಜೆಟ್ಲ ಬೋಡತ್ತ ಐನತ್ತು ಬೇಗ ತುಕ. ಹಾಯ್ ಎಂಚೊಲ್ಲರ್ ಶೇಖ್ ಅಸ್ವರ್ ಹುಸೇನ್, ಹಲೋ. ಹಾಯ್ ಸಿಸಿನ ದುಮ್ದರು ಟು ವ್ಲಾಗ್ ಪಾಡ್ದಿನ ಲಿಪ್ಸ್ಟಿಕ್ ಓಪಂದು ಕೇಂದಿತ್ತ ಐಕ್ ರಿಪ್ಲೈ ಮಂತಿಜ ರಿತ್ತೆ ಪಲ್ನೆ ಪ್ಲೀಸ್. ಅವು ಏನು ಶಾಪರ್ದು ಎತ್ತಿನ ಆಯ್ತಾ, ಶೇಡ್ ಹೆಂಗೆ ಗೊತ್ತಿಜ್ಜಿ, ಖಂಡಿತ ಗೊತ್ತಿಜ್ಜಿ. ನಾನು ಶಾಪರ್ದು ಎತ್ತೊಂದು ಬೊಕ್ಕ ನೆಟ್ ಪರ್ಪಲ್ ಹಿಡ್ದೆ ತೊಂದಿತ್ತೆ ಆಯ್ತಾ, ಲಿಂಕ್ ಇತ್ತಂಡ ಪಾಡುವೆ ಖಂಡಿತ ಪಾಡುವೆ. ಸಂಜೆ ಎಂಕ್ ಇನ್ಸ್ಟಾಡ್ ಪಲ್ನೆ ಬ್ರೋ ದಾದ ಪಂದು ಇರ ಗೊತ್ತುಂಡದ ದಾದ ಪಂದು ಫಿರಕೇನು ದಾದ. ಜೀವಿತ ಅಕ್ಕ ಪ್ರಮೋಷನ್ಗೆ ನಟ್ ಒಳ್ಳೆಯದ ತಪ್ಪ, ಅದು ನನಗೆ ಗೊತ್ತಿಲ್ಲವ ಜೀವಿತ. ಯಾ ಈ ಜೀವಿತ ಇದ್ದಾಗ ಹೇಳುದೈತ ಈ ಜೀವಿತ. ಐಫೋನ್ ಬೊಚ್ಚಿ ವೇಸ್ಟ್, ಸ್ಯಾಮ್ಸಂಗ್ ಎತ್ತೊಲ್ಲೆ ಈ ರೆಂಚ ಪನ್ಪರಂಚ ಬಾಸ್. ಹೋ ದೇವ. ಹಾಂ, ಇನ್ನೊಂದು ಹೇಳಬೇಕು. ಯೂಟ್ಯೂಬಲ್ಲಿ ನಾನು ಇಷ್ಟರವರೆಗೆ ಎಂತ ಬೇರೆ ಏನಾದರೂ ಇದ್ದರೆ ಪ್ರಮೋಷನ್ಸ್ ಮಾತ್ರ ಮಾಡ್ತಾ ಇದ್ದೆ ಅಲ್ವಾ. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಪ್ರಮೋಷನ್ ಬಂದಿದೆ, ಆದಷ್ಟು ಬೇಗ ಹಾಕ್ತೇನೆ. ಸೊ ನನಗೆ ಅದು
ಖುಷಿ ಆಯಿತು, ತುಂಬ ಖುಷಿ ಆಯಿತು. ಫಸ್ಟಿಗೆ ನಾನು ಜೀತನೊಟ್ಟಿಗೆ ಶೇರ್ ಮಾಡಿದೆ ಹೀಗೆ ಬಂತು ಅಂತ, ಹೇಗೆ ಎಂತ ಮಾಡಬೇಕು ಅಂತ ಹೇಳಿ. ಸೊ ನನಗೆ ಅದು ಫಸ್ಟ್ ಟೈಮ್ ಬಂದು ಮೇಲ್ ಮೂಲಕ, ಅಂದರೆ ಇಷ್ಟವರೆಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ಕಾಲ್ ನನಗೆ ಪರಿಚಯದವರೇ ಜಾಸ್ತಿ ಕೊಡ್ತಾಯಿದ್ರು. ಸೊ ಫಸ್ಟ್ ಟೈಮ್ ಒಂದು ಮೇಲ್ ಮೂಲಕ ಪ್ರಮೋಷನ್ ಬಂದು ಅದನ್ನು ಏನು ಪ್ರೊಸೀಜರ್ ಮೂಲಕ ಅಕ್ಸೆಪ್ಟ್ ಮಾಡಿ ಆ ಥರ ಬಂದದ್ದು ಫಸ್ಟ್ ಟೈಮ್. ಸೊ ಪ್ರಾಡಕ್ಟ್ ಬೇಸ್ಡ್. ಸೊ ನನಗೆ ತುಂಬ ಖುಷಿ ಆಯಿತು. ಅದಾದಷ್ಟು ಬೇಗ ಹಾಕ್ತೇನೆ, ನಿಮಗೆ ಗೊತ್ತಾಗ್ತದೆ ಏನು ಅಂತ. ಜೀವಿತ ರ್ಯಾಬಿಟ್ ಒಳ್ಳೆರಾ ಒಳ್ಳೆ ಸರ್. ಇರ ಸಬ್ಸ್ಕ್ರೈಬರ್ಸ್ಗೆ ಮೊಬೈಲ್ ಗೀವ್ ಅವೇ ಕೊರಲೆ ಅಮ್ಮ ಯಾನೇ ಮೊಬೈಲ್ ದೆತ್ತು ನೋಡಾತಿ ಖಂಡಿತ ಮಲ್ಪೆ ಆ ಒಂಜಿ ಇನ್ಕಮ್ಗೆ ರೀಚ್ ಆವಣಡು ಬೊಕ್ಕ ಖಂಡಿತ ಎಂಚಿನ ಗೀವ್ ಅವೇ ಕೊರ್ಕ. ಇತ್ತೆಂಕ್ ಎಂಚಿನ 2-3 ತಿಂಗೊಳ್ಗೊರೆ ಇನ್ಕಮ್ ಬರ್ಪುನು ದಾಯಪಂಡ ಮಂತ್ಲಿ ಇನ್ಕಮ್ ಬರೋಂದಿಜ್ಜಿ. ಸೊ ಮಂತ್ಲಿ ಇನ್ಕಮ್ ಬರ್ತೇನೆ ತುಕ ಖಂಡಿತ ಗೀವ್ ಅವೇ ಕೊರಕ. ಇನ್ನು ಹಸ್ಬೆಂಡ್ ಆದ ವರ್ಕ್ ಮನ್ಪುನು, ಹಸ್ಬೆಂಡ್ ಕೃಷಿ ಅಗ್ರಿಕಲ್ಚರ್. ಓಕೆನಾ? ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಗೀವ್ ಅವೇ ಓಕೆನಾ? ಜೀವಿತಡೊಂಜಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಉಂಟು, ಗೀವ್ ಅವೇ ಕೊರ್ಕನ. ಅನೀಶ್ ಪೂಜಾರಿ ಹಲೋ, ಹೇಗಿದ್ದೀರಾ? ಮತ್ತೆಂತ ಒಂಜತ್ ರಡ್ಡುಂಡು ರಡ್ಡೆಲ್ಲ ಗೀವ್ ಅವೇ ಕೊರ್ಕನ ಜೀವಿತ. ತುಲೆ ಜೀವಿತ ಎಂಕೋಸ್ಕರ ದಾದನ್ ಪೆರಲು ರೆಡಿ ಇಲ್ಲ ತುಲೆ ಬಲೆ ಲಕ್ಕಿ ಜಲ. ಆ ಲಕ್ಕಿ ಜಲನಲ್ಲ ಟೈಮ್ ಆಯ್ತಾಂಡು 8:30 ಲಕ್ಕೆರ ಆಂಡು ಲಕ್ಕಿ ಜಲ್ ಅಲ್ಲಕ್ಕನ ಸತ್ಯನ್ ಲೈವ್ ಕುಲ್ಯರ್ ಉಡುಪಿ ಜಲ್ ಬಂದು ಐಡ್ದು ರೀಚಾರ್ಜ್ ಎಡ್ಡಾಯ್ತಾ. ಸಂಜು ರೀಚಾರ್ಜ್ ಖಾಲಿ ಆಗಿದಾ, ಅದಕ್ಕೆ ರೀಚಾರ್ಜ್ ಇದ್ರೆ ನೆನಪಾದ್ದು. ಯಾರು ಸಬ್ಸ್ಕ್ರೈಬ್ ಆವಂದೆ ವಾಚ್ ಮಲ್ತೊಂದುಲ್ಲೆ. ಓಹೋ ವಂಚನೆ ಇತ್ತೇನೆ ಪೋಸ್ಟ್ ಸಬ್ಸ್ಕ್ರೈಬ್ ಅನ್ಪಲೆ. ಹಾಯ್ ಪ್ರತೀಕ್ಷಾ ಗೌಡ, ದಿವ್ಯಾ ಇನ್ನ ಸ್ಮೈಲ್ ಮಸ್ತ್ ಶೋಕು ಯಾ ನೀರನ್ನು ತುಯ್ಯರೆ ಪಂದೆ ಇನ್ನ ವ್ಲಾಗ್ ತುಪ್ಪಿನಿ ದಿವ್ಯಾ ಅಂಚನ್ ಇರು ಭಯಂಕರ ಮಾರ. ಜೀವಿತ ಬಿರುವಸ್ತುಲ್ ಟಾಕ್ಸ್ ಅಂದು ರೀಚಾರ್ಜ್ ಪ್ಲಾನ್ ಎಡ್ಡೆ ಉಂಡು ಅಂದು ಕಮ್ಮಿ ಡಾಪುಣದ ಮೊಬೈಲ್ ಗಂಡ 10,000-20,000 ಕೊರಡು, ರೀಚಾರ್ಜ್ ಅನ್ನು 340 ರೂಪಾಯಿ ಡಾಪುಣ. ಬೈರಸ್ ಗುಡ್ ಗೀವ್ ಅವೇ ಮಲ್ಪುರೆ ದಾಯಗ್ ಬೈರಸ್ ಟವಲ್ ಪೂಜ ಟವಲ್ ಬೈರಸ್ ಒಂದೇದ ಇದು ಬಿತ್ತು ಕರ್ಚಿಫ್ 2 ವರ್ಷದ ಹೊರಾನೆ ಪಾಡ್ಲೆ ಅಪ್ಪ ಈ ಹುಷಾರುಲ್ಲ ಮಗ್ಗ. ವಿಟ್ಲ ಜಾತ್ರೆಗೆ ಬಲೆ ಖಂಡಿತ ಬರ್ಪ. ಏಪ ವಿಟ್ಲ ಜಾತ್ರೆ 20 ಕಡ್ತೀಯೇ ಮಾರೆ ವಿಟ್ಲ ಜಾತ್ರೆದ ವರ್ಷಲ್ಲ ಬರ್ಪೇನು, ಈ ವರ್ಷಲ್ಲ ಬರ್ಪೆ ರಶ್ಡ್ ಕಾರ್ದಿಯರ ಅಪ್ಪ ಜತ ಅಲ್ಪ ವಿಟ್ಲ ಜಾತ್ರೆಗೆ ಬತ್ತಿನ ನಮ್ಮ ಉಂತೋಂಡೆ ಯಾವು ಕಕ್ಲೆ ನುಕೋಂದು ಪೇರು ನಮ್ಮನ್ನು. ಟುಮಾರೋ ಸ್ಟಾರ್ಟ್ ಅನ್ವಂತ ಕರೆಕ್ಟ್. ಯಾನ್ ಲಾಸ್ಟ್ ದಾನಿ ಬರ್ಪುಂಡು, ಲಾಸ್ಟಿಗೆ ದುಮ್ದಾನಿ ಲಾಸ್ಟ್ ಬತ್ತನಲ್ಲ ಫುಲ್ ರಶ್ ಇಪ್ಪುಂಡು. ಯಾರಿಗಾದ್ರು ಅರ್ಥ ಆಗೋದಿಲ್ಲ ಆದರೆ ಹೇಳಿ ಆಯ್ತಾ, ಕನ್ನಡದಲ್ಲಿ ಮಾತಾಡ್ತೇನೆ. ಸ್ವಾತಿ ಶ್ರೀನಿವಾಸ್ ಬಾಯ್ ಹಲೋ. ಸ್ವಲ್ಪ ಹೊತ್ತು ಮಾತ್ರ ಲೈವ್ ಇರೋದು. ಲೈವ್ಗೆ ಬಂದ ಉದ್ದೇಶ ಅದೇ ಹೊಸ ಪ್ಲ್ಯಾನ್ನೊಂದಿಗೆ ನೆಕ್ಸ್ಟ್ ವೀಕಿಂದ ನನ್ನ ಯೂಟ್ಯೂಬ್ ಚಾನಲ್ ಬರ್ತಾ ಉಂಟು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಲೈವ್ಗೆ ಬಂದಿರೋದು. Feb 7 ಗಮ್ಮತ್ತು ದಾಲ ಉಂಡಾ ದಾಯ್ತುಂಡಾನಿ ದಾಯ್ತುಂಡು ಗಮ್ಮತ್ತಿಗೆ ಆಜೆ ಕಾಣೆಂಕಲ ಊರದ ಜಾತ್ರೆ ಉಂಡು ಮಾಣಿದ. ಪ್ರತೀಕ್ಷಾ ಗೌಡ ಹಲೋ. ಸಂಜಯ್ ಮಣಿ ಕಾಪಿಕಾಡ್ 6K ಅಮ್ಮ ದೇವರೇ. ಆಜಿನದ್ದು ಆಜಿ 1000 ಪೋತೆ ಈತೆ ಓಲ್ಲ ಸಂಜು ಬಲಗೆ ಲೈವ್ಗೆ ಜಾಯಿನ್ ಅಲ್ಲ ಬಲ. ಸಂಜು ಎಲ್ಲಿದ್ದರೂ ಓಡಿಕೊಂಡು ಬಾ, ಮನೆಯಲ್ಲಿದ್ದರೆ ಓಡಿಕೊಂಡು ಬಾ. ಸಂಜು ಮನೆ ಇಲ್ಲೇ, ನಮ್ಮ ಮನೆ ಎದುರುಗಡೆ ಅವನ ಮನೆ. ಸಚಿನ್ ಇದ್ದಾನಲ್ಲ ಅವನ ತಮ್ಮ ಮಂಗ ಇತ್ತೆ ಬರ್ಪೆ ಅವನಿಗೆ ಬರ್ತಾರೆ ನೋಡಿ. Feb 7 ಒನಕ್ಕೆ ಒಬ್ಬ ಹುಟ್ಟಿನ ಏನನ್ನು ಒನಕ್ಕೆ ಒಬ್ಬ ಮಂತು ಪಾಡ್ಯಾರ ತಮ್ಮ ಎಂಚಿನ ಹಾಯ್ ಕೆಂಚಲ್ಲರ್ ಅರ್ಚನಾ ಏನ್ ಸೂಪರ್ ಇರೆಂಚಲ್ಲರ್. ಜೀವಿತ ಅವು ಅರ್ಚನಾ ಗೊತ್ತಾಂಡೆ ನಮಕ್ ಮಾಣಿ ಉಳ್ಳಾಲ್ತಿ ದೇವಸ್ಥಾನ ಪೋದಿತ್ತದೆ ಸಂಕ್ರಾಂತಿಗೆ ಅಪಗ ತಿಕ್ಕದ ನಾರವೇ ಅರ್ಚನಾ. ಸ್ವಾತಿ ಶ್ರೀನಿವಾಸ್ ಪೈ ಟುಮಾರೋ ಸಂಕ್ರಾಂತಿ ಸ್ಪೆಷಲ್ ಉಂಟಾ? ಸಂಕ್ರಾಂತಿ ಸ್ಪೆಷಲ್ ಆಫೀಸಲ್ಲಿ ಸ್ಪೆಷಲ್ ಪುಟ್ಟಿನ ದಿನ
ಅಂದಂದು ನಾನು ಎನ್ನ ಅಮ್ಮ ಭೂಮಿಗೆ ಅದು ದೇವರ ಭೂಮಿ ಕನತ್ತಿನ ದಿನ ದಿನೇಶ್ ಪಂಜ ಜಾತ್ರೆಗೆ ಬಲೆ ಐನೆಕ್ ಫೆಬ್ಬ ಐನೆಕ ಓಕೆ ಹೆಂಗೆ ಫೆಬ್ಬ ಐನೆಕ್ ಓಡೆಗ್ಲ ಅರ್ಪಿದೆ ಎಂಕ್ಲ ಊರ್ದ ಜಾತ್ರೆ ಮಾಣಿ ಜಾತ್ರೆ 5-6 ಮಾಣಿ ಜಾತ್ರೆ ನಿಕ್ಕಲು ಬಲೆ ಮಾತೆರ್ಲ ಜೀವಿತ ಬಿರ್ವಾಸ್ ಓ ಗೊತ್ತಾಂಡು ಸೃಷ್ಟಿ DB official ಹಾಯ್ ಸೆಂಚಲ್ಲರ್ ವನಸಾಂಡೆ ಯಾನ್ ಹುಷಾರುಲ್ಲ ಇರೆಂಚೊಲ್ಲರೆ ಎನ್ನ ವನಸಾಂಡೆ ಬತ್ತೆತ್ತ ಲೆಜೆಂಡ್ ಎಂಟ್ರಿ ಆಯಿ ಏಯ್ ದಾಲ ಪನ್ನೊರ್ಚಿ ಪಂಡನ ಮತ್ತೆ ಸತ್ತಿನಿ ನಂತುಲ ಮಗ್ಗ ಪನ್ನೊರ್ಚಿ ಎಂಕ್ ಮದಿಮೆ ಉಂಡು ಬರುಡು ಮಾತ ಬಟ್ ಏಪ ಪಂದಕ್ಕೆ ನೋಡ್ಚಿ ಮದಿಮೆ ಉಂಡುಗೆ ಇತ್ತುಗು ನೆಕ್ಸ್ಟ್ ಮಂತ್ ಅದಿಪ್ಪೋಡು ಮದಿಮೆ ಸ್ವಾತಿ ಶ್ರೀನಿವಾಸ್ ಪೈ ಫೆಬ್ರವರಿ 7 ಇಲ್ಲೊಕ್ಕೆಲ್ಲುಂಡು ನಮನ ಅಂದೆ ಓಕೆ ಆತೆಡ್ಡೆ ದಿನ ನಾದತ ಫೆಬ್ 7 ಬಲ ಜಾಯ್ನ್ ಅಲ್ಲ ಬಲ ಇಂಬೇನ ಫ್ಯಾನ್ಸ್ ಇರ್ಲ ಉಲ್ಲಾರ ಸಂಜು ಬಲ ಕುಲ್ಲು ಏಯ್ ಒಟ್ರಾಸಿ ಬರ್ತಾರಜ್ಜಿಲ್ಲ ಇಡು ಬರ್ತದೆ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಿದ್ದಾನೆ ಮಂಗ ತೋಜ್ನಾ ಎಂಚಿನೆಯ ಈ ಕಮೆಂಟ್ ಓದೋದಿಲ್ಲನಾ ಕಾರ್ಕಳಡ್ ಜಾತ್ರೆ ಉಂಡು ಬಲೆ ಶೋರ್ ವರ್ಕ ಇಂಕಲ ಮುನ್ನಿ ಬತ್ತಲ್ ಬಲ ಮುನಿ ಬಲ ಬರ್ಪನಾ ಲೈವ್ ಬರ್ಪನಾ ಹಾಯ್ ನಮ್ರತ ಕುಲಾಲ್ ಈತ್ ಜನಲ ಪೋದೊಂಜಿ ಧನರಾಜಿಗೆ ಒಟ್ಟು ಪಾಡ್ಲೆ ಮಾರೆ ಆಂಡ ತಿನ್ನಿಜ್ಜಾತ ನನ್ನನೇಪ ಟ್ವಿಟ್ಟರ್ ಅದ ಅವ್ರ ಮಂಟೆ ಎಬೆ ಅವು ಏರಿಯೇ ಜೀತಕೇನಿ ಅವು ಏರಿಯೆಗೆ ಈ ಕವರ್ ದಿಲೆ ಕಾಲಿ ಕೈಟ್ ಬರರ್ಚಿ ಗಿಫ್ಟ್ ಕನಳೆ ಆಶೀರ್ವಾದವೇ ಉಡುಗೊರೆ ಹತ್ತು ಆಶೀರ್ವಾದ ದೇವರನ ಉಂಡು ಯಾವ ಕಾಸು ದಿಲೆಗೆ ಇತ್ತು ಮದಿಮೆಗೆ ನೆಕ್ಸ್ಟ್ ಮಂತ್ಗೆ ರಡ್ನೇದ ಮದಿಮೆನಗೆ ಇತ್ತು 16th January to 28th January ಜಾತ್ರೆ ಉಂಡು ಒಲ್ಪದ ಜಾತ್ರೆ ಪಂಡರ ಕಾರ್ಕಳ ಜಾತ್ರೆ ಓಕೆ ಇತ್ತೆ ನಮ್ಮ ಅನ್ಪುಣೆ ಮುಲು ಆಯ್ ಬಾಲೆಗೆ ಆಯ್ಗ ಮದಿಮೆ ನನ್ಕೇನೊಂದುಲ್ಲೇರು ಸಚಿನ್ ಬ್ರೋ ಒಲ್ಲೇರು ಬೈದೇನಾ ಸಚಿನ್ ಬತ್ತೇನಾ ಆಯ್ ಬೈಜ್ಜೆ ಆಕ್ಚುಲಿ ದಾದು ಗೊತ್ತುಂಡ ಎಂಕಲ್ ಆಫೀಸ್ ಎದುರೇ ಸಚಿನ್ ಆಫೀಸ್ ಆಂಡಲ ಆಯ್ ಬೈಜ್ಜೆ ಯಾ ಬೈದೆ ತುಲಿ ಆಯ್ಗಲ ಆ ಜೆಂಡೆ ಮುಗಿಪುಣದ ಬೇಲೆ ಸಚಿನ್ಗೆ ಎಂಕಲ್ ಆಫೀಸ್ ಎದುರು ಆನ್ ಆಫೀಸ್ ಯಾನ್ ಪೋಪಿನ ಟೈಮಿಗೆ ಆಯಲ ಪೋಪಿನಿ ಗೊತ್ತಾಂಡೆ 1 ಮಂಟೆಗೆ ಜಾಯಿನ್ ಆಪಿ ಅಂಡೆ ಯಾ ಫಸ್ಟ್ ಬರಪಿಲ್ಲ ಆಯ್ ಬರ್ಪುನು ಉರ್ಮ ಬತ್ತಂಟ ಆಪುಣ ಅಂತ ಆರು ನಾಚಿಕೆಟ್ಟಾರು ಶೇ ವಾಟ್ ಇಸ್ ದಿಸ್ ಅಮ್ಮ ಇತ್ತು ಬಾಲೆನಾ ಜೀವಿತಗಲ ಡೌಟ್ ತುಲೆ ಅವು ಪರಬ್ಬೆ ಬಾಲೆತ್ತವು ಪರಬ್ಬೆ ಫಿಟ್ನೆಸ್ ಫಸ್ಟ್ ಬ್ರೋ ಹಲೋ ಎಂಚಿನ ಇಡಲ್ಲ ಇಡೆ ಬತ್ತು ಬಲ್ನೆ ಜೋರ್ ಬಲ್ನೆ ಏಪ ಮಗ ನಿನ್ನ ಗಮ್ಮತ್ತು ಅನ್ನಕ್ಕೆ ಯಾನಿತ್ತೆ ಬಾಲೆತ್ತೆಮ್ಮ ಕೇಂಡ ಬಾಲೆಗಿಂತ ಮದಿಮೆವು ನಮೃತ್ ಕೊಲಾಲ್ ಎನ್ನ PUC ಕ್ಲಾಸ್ಮೇಟ್ ಅಲೋಶಿಸ್ತ ಏರ್ ಈ ಅಲೋಶಿಸ್ತ ಐ ಆಮ್ ಲಾಂಗ್ ಬ್ಯಾಕ್ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸಾತಿ ಶ್ರೀನಿವಾಸ್ ನಿಕ್ಕಲು ಓಲುಪ್ಪುನು ಮಾನಿಯಾ ಮಾನಿಡುಲ್ಲ ಮಮತಾ ಕಜಿಪು ಆಂಡೆ ದಾದೆ ಕಜಿಪೊಂದ ಕಜಿಪು ವೆಜ್ ನಮೃತ ಕುಲಾಲ್ ಸಚಿನ್ ಓಕೆ ಸಚಿನ್ ಅಲೋಶಿಯಸ ಸಚಿನ್ ಅಲೋಶಿಯಸ್ ಅತ್ತು ಓ ರೊಸಾರಿಯೋ ರಕ್ಷಾ ಬಿಲ್ಲವ ಇಂಚೊಲ್ಲರ್ ಯಾನ್ ಸೂಪರ್ ಇರೆಂಚೊಲ್ಲರ್ ಸಂಜಯ್ ಮಾನಿ ಕಾಪಿ ಕಾರ್ಡ್ ಬಂದ ಇದಾನೆ ಕಪ್ಪಾತನಿ ದೊಂಬುಡು ಗೊಬ್ಬುದ ಅನ್ನತ ಕಪ್ ಹೋಜುವ ದೊಂಬುಡು ಗೊಬ್ಬುದು ಈರಿ ಎನ್ನ ಮೆಟ್ಟಿನ ಕ್ಲಾಸ್ಮೇಟ್ ಈಯ ಪ್ರೀತಿ ಅಮ್ಮ ಏರಿ ಯಾನ ಸಂಜಯನ ಪ್ರೀತಿ ಎನ್ನ ಕ್ಲಾಸ್ ಏರ್ ಗೊತ್ತಾಯ್ಜಿ
ಕವಿ ಪ್ರೀತಿಯಂ ಯಾನ ಮೆಗ್ದಿನ ಪುದರೆಂಚೆನ್ನ ಪ್ರೀತಿ ಸೌಜು ಗೌಡ ವ್ಲಾಗ್ಸ್ ಹಲೋ. ಹಾ, ಈ ಸಲ ಕಾಂಪಿಟೇಷನ್ ಇಟ್ಟಿದ್ದಾನೆ. ಎಂತ ಇಂಕೆ ಬರುತ್ತಾನೆ ಜನಮೆಚ್ಚಿದ ಜೋಡಿ ಸೀಸನ್ 3. ಸೊ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಅಂದ್ರೆ ಮದುವೆ ಆಗಿರ್ಬೇಕು. ಮೊದಲು ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಉಂಟು. ಲಾಸ್ಟ್ ಟೈಮ್ ಇರ್ಲಿಲ್ಲ, ಈ ಸಲ ಇಟ್ಟಿದ್ದೇನೆ. ಹಾಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತದೆ ಅಂತ, ಯಾಕಂತ ಹೇಳಿದ್ದು 3rd ಸೀಸನ್ ಅಲ್ವಾ. ಸೊ ರಿಕ್ವೆಸ್ಟ್ ಮೇಲೆ ಇಟ್ಟಿದ್ದೇನೆ, ನೋಡ ಎಂತ ಆಗ್ತದೆ ಅಂತ ನೋಡ್ಬೇಕು. ಹೌದು, ಜನ ಮೆಚ್ಚಿದ ಅಪ್ಪ ಸಂಜಿನ ರಿಕ್ವೆಸ್ಟ್ ಜನ ಮೆಚ್ಚಿದ ಅಪ್ಪ ಇಡ್ಬೇಕಂತ, ಅವನೇ ಫಸ್ಟ್. ಏಯ್ ನನ್ನ ಗಂಡನ ಸುದ್ದಿ ಬರಬೇಡ. ಪ್ರೀತಿಯಂ ಅರ್ಚನಾ ಓಕೆ 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 ಗೊತ್ತಾಂಡು ನಗರತೆ ತಿಲಕಾನಂದ ಹಾಯಕ್ಕ ಲಚ್ಚುಂಚೊಲ್ಲಲ್ ಲಚ್ಚು ಸೂಪರ್ ಉಲ್ಲಲ್ ಜೈದಲಲ್ ಬಾಲೆ ದಾದಮಂತೊಂದಲ್ಲಲ್ ಜೆತ್ತಲ್ ರಕ್ಷಾ ನಮ್ರತ ಕುಲಾಲ್ ಎಸ್ ಕನ್ಫ್ಯೂಸ್ ಆದ ರೊಸಾರಿಯೋ ಕಾಲೇಜ್ ದ ಬಿಕಾಮ್ ಕನ್ಫ್ಯೂಸ್ ಆಂಡಿಗೆ ರೊಸಾರಿಯೋ ಕಾಲೇಜ್ ದ ಬಿಕಾಮ್ಗೆ ಅಂಚನ ಕರೆಕ್ಟ್ ಆಯ್ಲ ಬಿಕಾಮೆ ಕಲ್ತೀನಿ ಅಲ್ಪನೆ. ಪ್ರೀತಿಯಂ ಎಸ್ ಗೊತ್ತಾನ್ ದಾದನ ಸೌಂಡ್ಗೆ ಎಂದದ ಅತ್ತತ್ತು ಅವ ಆಯ್ನ ಆಟ ತವಲು ಅನಂತಡ್ಡು ಅತ್ತಿಯ ಅನಂತಡ್ಡು ಆಟ ಅವೇ ಅವೇ ಅದನ್ನ ಸೌಂಡ್ಗೆ ಎಂಡುದು ಆಯ್ತು ಒತ್ತು ಅವೇ ಆಟ ವೆರಿಸ್ ವಸಂತ್ಯಕ್ಕ ಗೀತಕ್ಕ ವರ್ತನೆಗೆ ಏನು ನೆನೆ ಅಮ್ಮನವ ಅರ್ಥ ಓಟಾಡಿದ್ದೀರ ಅಮ್ಮ ಓ ಅಮ್ಮ ಮೀಯರ್ ಪೋಯರ್ ಅಮ್ಮ ಮೀಯರ್ ಪೋಯರ್ ಜಯಶ್ರೀ ಜೀವಿತಕ್ಕ ಬೈಜೆರೆ ಉಲ್ಲೆರತ್ತ ಮೂಲೆ ಓಲು ಜೀತ ಒಂಜಿ ಹಾಯ್ ಅನ್ಪ್ಲೇ ಕಮೆಂಟ್ ಒತ್ತೊಂದು ಇಪ್ಪುಡಿತ್ತೆ ರಿಪ್ಲೈ ಕೊರೊಂದು ಇಪ್ಪುಡೈತಾ ಜೀತ ಪೊಡು ಓಲಾ ಮುಲೆ ಪೊಡು ತುಲೆ ಬರೀ ಇಟ್ಟು ದೆಂಗು ತುಲ್ದೇರು ಐಪೊಂದೊಂದು ಇಪ್ಪುಡಾಗೈತೆ. ನನ್ನ ಜೀವಿತ ಬರ್ಪುನು ನೆಕ್ಸ್ಟ್ ಮಂತ್ ಜಾತ್ರೆಗೆ ಅಂದಿಲ್ಲಡೆ ಅಲಾ ಬತ್ತೀನಿ ಒಲ ದೆಂಗುದಿತ್ತೆ ಇತ್ತ ಬತ್ತೇರವ ಜೀವಿತ ಎಂದು ಎಂಚಿನ ಮದಿಮೆಗೆ ಪೋಯಿನ ಸೂಪರ್ ಕ್ಲೋಜೊಂದಿತ್ತೇರು ಮಾರೆ ತೂತಾರ ನಿಕಲ್ ಫೋಟೋ ಪಾಡುವೆರು ತುಲ್ಯಾರನ ವ್ಲಾಗ್ ಪಾಡ್ದೆರ ಗೊತ್ತು ತೂಗೋಡ ತಿನ್ನಿತ್ತ ವ್ಲಾಗ್ ಆಗ ಬೊಟ್ಟುಲೆ ರಡ್ಡು ಆಗ ಬೊಟ್ಟುನ ಪ್ರಶ್ನೆ ಆಯ್ ತಿರ್ಗದು ಪಾಡಿ ಯಾನು ಮುಲ್ಪ ಅಡಿ ಮೇಲೆ ಹೊಡವು ಆಯ್ ಜಿಮ್ಮುದಾಯ್ ಯಾನು ಬೊಟ್ಟುದು ಒಕ್ಕ ಆಯಂಕ ಬೊಟ್ಟಿ ಅಂಡ ಒಂದು ಜಿಮ್ಮು ಒಪ್ಪೆ ಗಟ್ಟಿಲ್ಲೆ ದಿನೋಲ ಕ್ರಿಕೆಟ್ ಒಬ್ಬೆರ್ಲೊಪ್ಪಿ ಐ ಆಮ್ ಬ್ಯಾಕ್ ಆಂಡೆ ವನಸ್ ಮಲ್ತು ಬರ್ತಾರ ಇರು ಎಂಚಿನ ಯಾನ್ ಪನ್ನೆಕ್ ರಿಪ್ಲೈ ಕೊರ್ಪುಜ ಆಯ್ತು ಪಂಡೆರಿಯಾ ಮಮತ ಸೌಮ್ಯ ಮತ್ತ ಸೌಮ್ಯ ಬೈಜಿ ಮೆಸೇಜ್ ಇರ್ನ ದಾದೆ ಕಜಿಪು ಗೆಂಡಾರ ಕಜಿಪು ವೆಜ್ 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 ಅವು ಕೆಲವುದು ಸ್ಕಿಪ್ ಆಪುಂಡು ನೆಟೆ ಬಂದಾಗ ಸ್ಪೀಡ್ ಪೋನುಂಡತೆ ಅಂಚಾದು ನಮ್ಮ ಪೋಯಿರು ಜಸ್ಟ್ ಪಾಸ್ ಆಯಿರು 43,000 36,000 ತುಲ 36 ಜನ ಉಳ್ಳಾರು ಬಟ್ ಲೈಕ್ ಕೊಡ್ತೀನಿ 9 ಜನ ಮಾತ್ರ ಕಡ್ಡು ಪಾಡ್ಲೆ ಆಯ್ತು ಬಾಸಿ ಜನ ಉಂಡತೆ ಏರ್ ಗೀತಕ್ಕನ ಅಲ್ಲೇ ಗೀತಕ್ಕ ಇರ್ ಬಜೆ ಬೇಜನ್ ಇತ್ತರಿಗೆ ತೋಟಾಡು ಪನೊಂದುಲ್ಲಿ ಕ್ಲಾರಿಟಿ ಉಂಡದ ಲೈವ್ ದ ಆ ವಿಡಿಯೋ ಎಫೆಕ್ಟ್ ದ ಪೂಜಾ ಅಂದ್ಯ ರಡ್ಡು ಅನಸ ಮಲ್ತದ್ ಬರ್ತೀನಿ ಬೊಕ್ಕ ಇರ್ನ ಲೈವ್ ಮಿಸ್ ಆವ್ರೆ ಬರ್ಲಿ ಊಟ ಆಯ್ತಾ ಉಮಾಶ್ರೀ ಓನ ಸಾಂಡ್ ವೆಜ್ ಊಟ ಆಯ್ತು ವೆಜ್ ಲಚ್ಚು ರಡ್ಡು ಜುಟ್ಟು ಕಟ್ಲೆ ರಡ್ಡು ಜುಟ್ಟು ಕಟ್ಟು ನಿತ್ತ ಅಮ್ಮ ಲಚ್ಚುಗು ಲಚ್ಚು ಇಂಚೊಲ್ಲಲ್ಲ ಸೂಪರ್ ಉಲ್ಲಲು ಅರ್ನ ಜಿಮ್ ಅರೆಗಾಂಡು ನೀರು ಬಾಲದ ಅಪ್ಪೆ ಇತ್ತರ ಅಡ್ಡು ಬಾಡ್ಲೆ ಅತ್ತು ರಡ್ಡು ಜನ ಪಂಡೇರು ನಿಕ್ಕು ಪೆಟ್ಟು ಪಾಡ್ರೆ ತೆಂಚ ಪೆಟ್ಟು ಪಾಡೋಡ ಬೊಚ್ಚ ಒಯ್ಟು ಪಾಡು
ಒಯ್ಟು ಮಾಡೋಡು ಬೆಟ್ಟು ಕರ್ಬಡ್ ಮಾಡೋಡ ಸಾಲ ಬಂದಿಪ್ಪೇರು ಕರ್ಬಡ್ ಮಾಡೋಡ ಕೋಲ್ಡ್ ಮಾಡೋಡ ಏರು ಇನ್ನೇನು ಈ ರಜ್ಜನ ಬಂಡೇರು ಕೊಟ್ಟಾರೆ. ಹರ್ಷಿತ್ ಬಿ ಪೂಜಾರಿ ಹಲೋ. ಹರ್ಷಿತ್ ಗೈಸ್ ಎಂತ ಗೊತ್ತುಂಟಾ, ನಾನು ದಿನ ವ್ಲಾಗ್ ಹಾಕ್ತೇನಲ್ವಾ, ಮುಂಚಿನ ದಿವಸ ವ್ಲಾಗ್ ಮಾಡಿರ್ತೇನೆ. ಇವತ್ತು ನೆನಪೇ ಇಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ. ನಾಳೆಗೆ ವ್ಲಾಗ್ ಇಲ್ಲ, ನಾಳೆ ಲೈವ್ಗೆ ಬರ್ತೇನೆ ಆಯ್ತಾ. ವ್ಲಾಗ್ ಇಲ್ಲ ನಾಳೆ. ಎಲ್ಲಿಗೆ ವ್ಲಾಗ್ ರೆಡಿ ಅಂತ್ಕೊನ ನಿಕ್ಕು ಅದು ಮುರಾಣಿ ಅಪ್ಪಗೆ ಎಂಗೇಜ್ಮೆಂಟ್ ಅಂತ ನಿಕ್ಕಿನಿ ಮದುವೆ ಏ ನಿನ್ನ ಗರ್ಲ್ ಫ್ರೆಂಡ್ ರಿವೀಲ್ ಅಂತ್ಕೊನ ನಿನ್ನ ಗರ್ಲ್ ಫ್ರೆಂಡ್ ರಿವೀಲ್ ಅಂತ. ಏ ವಿಷಯ ಗೊತ್ತುಂಟಾ, ಇವನಿಗೊಂದು ಗರ್ಲ್ ಫ್ರೆಂಡ್ ಉಂಟು, ಅದು ನಿಮ್ಗೆ ಹೇಳ್ತೇನೆ, ವ್ಲಾಗ್ ಅಲ್ಲಿ ಹೇಳ್ತೇನೆ, ರಿವೀಲ್ ಮಾಡ್ತೇನೆ ಆಯ್ತಾ. ಇವನು ಭಯಂಕರ ಇದ್ದಾನೆ, ಹೇಳಿಕ್ಕಾಗುದಿಲ್ಲ ಇವನನ್ನು. ಇನ್ನ ಇಲ್ಲು ಓಳು ಎನ್ನ ಇಲ್ಲು ಪುತ್ತೂರು ಅತ್ತು ಮಾಣಿ. ಹಾಯ್ ಅಕ್ಕ ವನಸಾಂಡೆ ಯಾನಿ ಇತ್ತೆ ಜಸ್ಟ್ ಜಾಯ್ನ್ ಆನಾತಿ. ವೇದಿಕಾ ನಾರಾಯಣ ಪೂಜಾರಿ ವನಸಾಂಡ್ ವೆಜ್ ಅರಿಗೆ ಪೆಟ್ಟು ಪಾಡೋಡ್ಚಿ ಅಕ್ಕ ಪಾಪತೆ ಅಣ್ಣೆ. ಓ ಹೋ 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 ಜಯಶ್ರೀ ಅಣ್ಣೆ ಈ ಓವಿ ಇಸವಿ ದಯ ಪನ್ 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 ಏತು ಇಸವಿ ಆ 2004 ಸಂಜಿದನಲ್ಲ ಅವನು 2004 ಪಾಪ ಯಾರು ಪಾಪ ಒಂದು ತೋಜುನಿಗೆ ಪಾಪ ಬುಡ್ಡ ಉಂಡತ್ತಮ್ಮಿ ಬೋ ಮಲ್ಲ ಜೋರುಲ್ಲೇ ಮಸ್ತ್ ಜೋರುಲ್ಲೇ ಪಾಡ್ನ ಪೆಟ್ಟೆಡ್ ಇಲ್ಲಡು ಮಟನ್ ಕಜಿಪು ಬಂದು ಬರಪುಡು ಮಟನ್ ಆಯ್ ಪೂರ ತಿಂಪೆ ಗಬ 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 ತಿಂಪೆ. ನಿನ್ನೆ ನಮ್ಮ ಮನೇಲಿ ಕೋಳಿ ಪದಾರ್ಥ ಎಲ್ಲ ಖಾಲಿ ಮಾಡಿಟ್ಟಿದ್ದಾನೆ, ಬಿಸಲೆ ಖಾಲಿ ಮಾಡಿಟ್ಟಿದ್ದಾನೆ. ಅವನ ಮನೇಲೆ ತಿಂದದಲ್ಲ 3 ಬಾರ್ ತಿಂತಿಜ ಕೊಣೋದು ತಿಂದೆ ಮುತ್ತರ್ದು. ಗೀತಾ ಜಶೆಟ್ಟಿ ಹಾಯ್ ಕವಿತಕ್ಕ ಇನ್ನ ಮೆಗ್ಗೆನ ಪುನರ್ ಬಾರಿ ಪೊರ್ರು ಮುರಣಿದಯ ಈ ಜನ ತಾನಿ ಎಂಕು ಪ್ಲಾನ್ ಅಂತಂದು ಹೋಯ್ನ ಗೊತ್ತಾಂಡ ಫ್ರ್ಯಾಂಕ್ ಅನ್ಪುಗ ಅಂದು ಅವು ಫುಲ್ ಕೆಲದಕ್ಕೆ ಪೂರ ಸತ್ಯ. ಕೆಲವರು ಉಂಟಲ್ಲ ಎಂಗೇಜ್ಮೆಂಟ್ ವಿಡಿಯೋ ಫಸ್ಟ್ ಟೈಮ್ ಇದು, ಕೆಲವರು ಉಂಟಲ್ಲ ಎಲ್ಲ ಲಾಸ್ಟ್ ವರೆಗೆ ವ್ಲಾಗ್ ನೋಡೋದೆಲ್ಲ ಕಂಗ್ರಾಚುಲೇಷನ್ಸ್ ಹೇಳ್ತಿದ್ದಾರೆ ಮದ್ವೆಗೆ ಹೇಳು ಅಂತ. ಅಶ್ಶಬಿ ಪೂಜಾ ಅಂದೆ ಪಾಪ ಬಾಲೆ ಅತ್ತೆ ಬಿ ಬಾಲೆನಾ ಬಿ ಬಾಲೆ 2004 ನಿನ್ನ ಕಂಡನಿಗರ ಕಾಲ್ ಅನ್ಪು ನಮ್ಮ ಮೊಬೈಲ್ ಹ್ಯಾಂಗ್ ಆಗ. ಸಾರಿ ಹೋಯ್ತಾಯ್ತು ಅದು ಲೈವ್ ಇದು ಹೋದ್ದು. ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ಮನ್ಪುಗೆರ ಸಂಡೇ ಸ್ಪೆಷಲ್ ಚಿಕನ್ ಎಲ್ಲಿಂದ ಹೋಯ್ತು ಅಂತ ಗೊತ್ತಾ. ಭರತ್ ಬಿರ್ವಾಜ್ ಹಲೋ ಹಲೋ. ಮಧುಶ್ರೀ ಶೆಟ್ಟಿ ಅದೇ ಬೊಕ್ಕ ಮಲ್ಪೆ ಪಾತಿರೋರ ಹಲೋ ಬೊಕ್ಕ ಮಲ್ಪೆ ಸಂಡೇ ಸ್ಪೆಷಲ್ ಚಿಕನ್ ಮೇನ್ ಚಾನಲ್ ಲಚ್ಚು ಜೈದಲ್ ವಿಜೆ ಕವಿತಾಸ್ ವರ್ಲ್ಡ್ ಫಿಟ್ನೆಸ್ ಬ್ರೋ ಬಾಯ್ ಫಿಟ್ನೆಸ್ ಫಾಸ್ಟ್ ಬ್ರೋ ಫಿಟ್ನೆಸ್ ಸೆಂಟರ್ ಉಂಡು ಸಂಡೇ ಸ್ಪೆಷಲ್ ಚಿಕನ್ ಆರ್ದಾದೆ ಎಂಚ ತೆಲ್ಪುನು ಕುಲಕ್ ತಲಕ್ಕ ತೋಚುಂಡು ಈಯ ಏನ್ ತೆಲ್ತು ನಾಯಿ ತೆಲ್ತಿನ. ಹಾಯ್ ಅಕ್ಕ ಊಟ ಆಯ್ತಾ? ಆಯ್ತು. ಅಶೋಕ್ ಮೂಲ್ಯ ಬಿರುವ ಸೇರಿ ಕಾಲ್ ಬೊಕ್ಕ ಮಲ್ಪರೆ ಪಲ್ಲೆ ಎನ್ನ ಕಂಡನಿ ಕಾಲ್ ಮಂತೀನಿ ಲೈವ್ ಬರ್ಪಂಡೇರು. ಹಾಯ್ ಸಿಸ್ ಲಚ್ಚು ತೋಜಲ ಜೆತ್ತದಾಳು. ಹಾಯ್ ಬ್ರೋಗೆ ನಿಕ್ ಫಿಟ್ನೆಸ್ ಬ್ರೋ ಏರ್ ಮಾರೆ. ಹಾಯ್ ಪಾತರ್ಲೆ ಹರ್ಷಬಿ ಪೂಜಾರಿ ಏ ಓ ಅಣ್ಣ. ಜ್ಯೋತಿ ಶೆಟ್ಟಿ ಹಲೋ. ಗಣೇಶ್ ಕೆ ವೇರ್ ಮೈ ಡಾರ್ಲಿಂಗ್ ಯುವರ್ ಡಾರ್ಲಿಂಗ್ ಸ್ಲೀಪಿಂಗ್. ಜೈದಲಿನ ಮಗಳು ಶ್ವೇತಾ ಕಬಕ್ಕ ಹಾಯ್ ಅಕ್ಕ ಎಂಚೊಲ್ಲರು ಟಾನಗ ಪೂರ್ಣ ಕಡ್ಲದ ಆಡ್ ಉಂಡಿತೆ ಕಡ್ಲದ ಆಡ್ ಉಂಡು ಮುಗ್ಲ ಆಶೀರ್ವಾದ್ ಕಡ್ಡ
ಶ್ವೇತಕ್ಕ ಬಕ್ಕ ಹಾಯ ಕೆಂಚೊಲ್ಲರು ಸೋ ಕ್ಯೂಟ್ ಅಂದೆ ಅಂಡ್ ಸೂಪರ್ ಈರೆಂಚೊಲ್ಲರು ಏನು ಕಬಕ ಇರ್ನ ಬಡಿತಾರ್ಗೆ ಈಗ ತೆಲುಪುನ 32 ಕೊಲ್ಲ ತೋಜುನಿಲ್ಲ ಏನು ಪಾಪ ಗಣೇಶನ್ನಾಗೆ ಏತು ಮೋಕೆ ಆರೆ ಅಲ್ಪ ಲಟಕ್ಕ ಲಟಕ್ಕನ ಲಕ್ಕಲ್ಲ ಅಂದ್ ಪನ್ಪ್ಲೆ ಅದೆಲ್ಲ ಲಟಕ್ಕ ಅಂತೀರಿ ಲಕ್ಕಕ್ಕ ಲಕ್ಕಕ್ಕ ಸುರಭಿ ಎಸ್ಸಿ ಹಲೋ ಫಿಟ್ನೆಸ್ ಬ್ರೋ ವೇರ್ ಆರ್ ಯು ಫ್ರಮ್ ಯು ಫ್ರಮ್ ಯು ಫ್ರಮ್ ಮಾಣಿ ಮಾಣಿ ಕಾಕ್ ಇಂಚಿ ಲಕ್ಕಲಂದ ಓಕೆ ಓಕೆ ಆ ಲಕ್ಕು ಜಲ್ ಜೆತ್ತದಲ್ ನೀನು ಶೋಕ್ ನಿದ್ರೆ ಬೈದನಲ್ಲ ಓಕೆ ಎಸ್ ಏನಾದರೂ ಹೇಳಿಕ್ಕಿದ್ರೆ ಹೇಳಿ, ಇಲ್ಲದ್ರೆ ಲೈವಿಂದ ಲೆಫ್ಟ್ ಆಗುವ ಅಂದಾಜುಂಟು. ನನ್ನ ಮೇನ್ ವಿಷಯ ಇವತ್ತು ಒಂದು ಕಾಂಪಿಟೇಷನ್ ಇಟ್ಟಿದ್ದೇನೆ, ಜನಮೆಚ್ಚಿದ ಜೋಡಿ. ಎಲ್ರಿಗೂ ಅಂದರೆ ಮದುವೆ ಆದವರಿಗೆ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಉಂಟು. ಇದಕ್ಕಿಂತ ಮುಂಚೆ ಜಾಯ್ನ್ ಆದವರು ಕೂಡ ಜಾಯ್ನ್ ಆಗ್ಬೋದು ಅದಕ್ಕೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಹೊಸ ಕಾನ್ಸೆಪ್ಟ್ ಒಂದಿಗೆ ನೆಕ್ಸ್ಟ್ ವೀಕಿಂದ 2 ಚಾನಲಲ್ಲಿ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಬರ್ತಾ ಉಂಟು. ಕಾನ್ಸೆಪ್ಟ್ ಸೇಮ್, ಆದರೆ 2 ಚಾನಲಲ್ಲಿ ಕೂಡ ಅದು ಶೇರ್ ಆಗ್ತದೆ. ಸೊ ಇದು ಹೇಳು ಅಂತ ಹೇಳಿ ಮೇಯ್ನ್ ಆಗಿ ಇವತ್ತು ಲೈವ್ಗೆ ಬರಲಿಕ್ಕೆ ಕಾರಣ. ಕದಾದ ಸ್ಪೆಷಲ್ ಹಾಯ್ ರಕ್ಷಿತ್ ಕುಮಾರ್, ಹಲೋ ವಾಸು, ಹಲೋ ಭರತ್ ಬಿರುವಾಜ್, ಬೊಕ್ಕದಾದ ಸ್ಪೆಷಲ್ ವೆಜ್ ಯಾನ ಮಾಮಿಡ ಪಂದು ವಸಂತಕ್ಕನ ಮಗಕ್ಕೆ ಫಿಕ್ಸ್ ಆನಂದ್. ಅವನಿಗೆ ಇನ್ನು ಕೂಡ 20 ವರ್ಷ, ಎಲ್ಲಿಗೆ ಮದ್ವೆ 23 ವರ್ಷ ಆಗ್ಬೇಕಲ್ಲ, ಎಂತ ಹೋಗುದಾ. ಮನಸಾಂಡಕ್ಕ ಮನಸಾಂಡ್ ಶ್ವೇತಕವಕ ಇರೆನ್ನ ಅಡ್ಯಾಯಲ ಅಂಜಿನ ಅಡ್ಯಾಲಯ ಜಾತ್ರೆ ತುಯ್ಯಕ್ಕ ಮಸ್ತ್ ಖುಷಿ ಆಂಡ್ ಅಂದೆ ಬೊಕ ಪಾತೆರ್ಜರ್ ಗಣೇಶ್ಗೆ ನಮ ಕಾಪುಂಡ ಎಂಚಿನಾಪುಂಡು ಗಣೇಶ್. ಹಾಯ್ ಅಕ್ಕ, ಊಟ ಆಯ್ತಾ? ಊಟ ಆಯ್ತು, ನಿಮ್ದಾಯ್ತಾ? ವನಸಾಂಡಕ್ಕ ರಕ್ಷಿತ್ ಕುಮಾರ್ ಆಂಡ್ ಧರ್ಮಗು ನಾಚಿಗೆಟ್ಟಿ ದಿಕ್ ಐ ಆಮ್ ಇನ್ ಮಹಾರಾಷ್ಟ್ರ ಸಾಂಗ್ಲಿ. ಓಹೋ ಸಾಂಗ್ಲಿಯಾನ ಲಚ್ಚು ಜೈದಲ್ಲ ಲೆಜ್ಜೆ ಇತ್ತಲ್ ಇತ್ತಲ್ ದಾಯ್ತ ಕಮೆಂಟ್ ಉಂಡು ಏರ್ನ ಎಜ್ಜಿ ಕಮೆಂಟ್ ಎಜ್ಜಿ ಮುಲು. ಗುಡ್ ನೈಟ್ ಅಕ್ಕ, ಬಾಯ್, ಗುಡ್ ನೈಟ್. ಕಾಂಪಿಟೇಷನ್ ಎಲ್ಲ ಸಂಕ್ರಾಂತಿ ಕಾಂಪಿಟೇಷನ್ ದೀತನೆ ಯಾನೆ ಈರು ಓಡಿಗೆ ಪಾರ್ಟಿಸಿಪೇಟ್ ಆಲ್ಮುನೆ ಇದೇ ಜನ ಮೆಚ್ಚಿದ ಅಪ್ಪ ಕೊರ್ಪ ಮದಿಮೆ ಅವದಿನಕ್ಲೆಗ್ ದಾಲ ಕಾಂಪಿಟೇಷನ್ ಉಂಡೆ. ಕಾಂಪಿಟೇಷನ್ ಇತ್ತಿನತ್ತೆ ಲಾಸ್ಟ್ ಟೈಮ್, ಸ್ನೇಹಾನು ಬಂದಿತ್ತು, ಋಣಾನು ಬಂದಿತ್ತು. ಸೊ ಈ ಸಲ ಮದಿಮೆ ಏನಕ್ಲೆ ಮಾತ್ರ ರಿಕ್ವೆಸ್ಟ್ ಇತ್ತು ಎಲ್ಲ ಸಂಕ್ರಾಂತಿ ಪೂಜೆ ಪಾರ ಇಜ್ಜೆ, ಸಂಕ್ರಾಂತಿ ಪೂಜೆ ಪಾರಾಗಿಜ್ಜಿ ಆಫೀಸರೇ ಮಲ್ಲ ಪೂಜೆ ಉಂಡು. ಮನೋಜ್ಜೆ ನಮಸ್ತೆ, ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿಕ್ಲೆಗ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯ. ಮಹಾಂತರಿಗಳ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಅಡ್ವಾನ್ಸ್ಡ್ ಬೇತಾದ ರಜೆ ಇಜ್ಜೆ ನಿಕ್ಲೆಗ್ ಎಂಕ್ ರಜೆ ಶನಿವಾರ ಐತಾರ ಮಾತ್ರ. ವಾದಿನ ರಜೆ ಇಜ್ಜಿ, ರಜೆ ಮಲ್ತನ ಮಾತ್ರ ರಜೆ. ಎಲ್ಲ ರಜೆ ಅತ್ತೆ ಬೇಗ ಲೈವ್ಗೆ ಬಲೆ ಸದ್ಯ ರಜೆ ಇಜ್ಜಿ ಎಲ್ಲ ಲೈವ್ಗೆ ಬರ್ಪೆ. ಮಧ್ಯಾಹ್ನದ ಪೊರ್ತು ಗುಂಜ ಲೈವ್ಗೆ ಬರ್ಪೆ ನೆನಪಾಂಡ ಎಂಚನ್ಪುಣೇನು ಆಫೀಸ್ರಿ ಲೈವ್ಗೆ ಬರ್ಪೇನೆಲ್ಲ ಮಧ್ಯಾಹ್ನದ ಪೊರ್ತು ಮನಸ್ತ ಪೊರ್ತುಗು ಟೈಮ್ ಉಪ್ಪುಂಡು. ಸೊ ಅಪ್ಪಗ ಲೈವ್ಗೆ ಬರ್ಪೆ. ಹೌದನಿ ಅಂಚ ಇರ್ದಾದ ವರ್ಕ್ಗೆ ಪೋಪುನಿ ಅಕ್ಕ. ಯಾನೊಂದು ನ್ಯೂಸ್ ಚಾನಲ್ ಆ್ಯಂಕರ್ ಅದು, ನ್ಯೂಸ್ ಆ್ಯಂಕರ್ ಅದುಲ್ಲ ಒಂದು ನ್ಯೂಸ್ ಚಾನಲ್ ಪುತ್ತೂರುಡು. ಮಿಸ್ ಕಾಲ್ ಕೊರ್ಲ ಲೈವ್ ಬಂದ ಈ ನ್ಯೂಸ್ ಓದುನ ಯೂಟ್ಯೂಬ್ ಪಾಡ್ಲೆ ನ್ಯೂಸ್ ಓದುನ ಉಂಡು. ನಿಕಲೆ ಕಹಳೆ ನ್ಯೂಸ್ ಒಂದು ಸರ್ಚ್ ಮಲ್ತನ ಯೂಟ್ಯೂಬ್ ಅವೆಟ್ಟು ಪೂರ ಎನ್ನನೇ ಇಪ್ಪರು ನ್ಯೂಸ್ ಆ್ಯಂಕರಿಂಗ್ ಮಾತ ತಿಕ್ಕೊಂಡು ನಿಕ್ಲೆ ತುಲೆ ಕಹಳೆ ನ್ಯೂಸ್ ಒಂದು ಸರ್ಚ್ ಮನ್ಪಲ್ಲ ಯೂಟ್ಯೂಬ್ ಆಯ್ತು ಉಂಡು ತುಲೆ ಅವೇನು ಎನ್ನೆಟ್ಟು ಪಾಡ್ರಾಗ ಆಪೋಸಿಟ್ ಪಂಡ ಕಾಪಿ ಸ್ಟ್ರೈಕ್ ಬರು ಅವು ಬುಕ್ಕೊಂಜಿ ಯೂಟ್ಯೂಬ್ದನ್ನು ಕಾಪಿ ಮಲ್ತ ನಮಕ್ ಪಾಡ್ಲಕ್ಕೆ ಇಂಚತೆ. ಸೊ ಅಂಚಾದು ಒರ್ತನ ಇಂಚ ಪ್ರಿಪೇರ್ ಆಪೆ ಇನ್ನು ಪೂರ ಪಾರ್ದೇನ ಆಲ್ರೆಡಿ. ಎಂಚ ಪ್ರಿಪೇರ್ ಆಪೆ ನ್ಯೂಸ್ ದಾಯ್ತದಾನೆ ಅಂದ್ರೆ ಎಂಚ ಎಪ್ಪುಂಡು ಓದುನ ಪೂರ ಎಂಚ ಓದುನೆ ಬಾಯಿ ಹಟ್ಟನ ಎದುರು ತೂದು ಓದುನ ಅಂಚ ಪೂರ ಪಾರ್ದೇನ ಆಲ್ರೆಡಿ. ನಾನು ಪಾಡ್ಕಬೋಡಣ ಕಂಬ್ಳಡ್ ಇನ್ನ ಫೇವ್ರೆಟ್ ಇರು
ಕಂಬ್ಲಡ ಪನಿಯ ಇಂಕ ದೂರ ಗೊತ್ತಿಜಿ ಕಂಬ್ಲಡ ನಮ್ಮ ನಂದಲಿಕೆ ನಂದಳಿಕೆಗೆ ಜೀವಿತ ದೂರ ಪೋಯರು ಜೀವಿತ ಓಲಾ ದೆಂಗದ ಕುಲ್ದೇರ ಅಂದು ಜೀವಿತಾಕು ಜೀವಿತಕ್ಕೂ ನಂದಲಿಕೆ ಶ್ರೀಕಾಂತ್ ಭಟ್ರನ ಜಾಲಿ 2 ದಿನ ರಜೆನೆ ಇರೆಗೆ ಎಂಕ್ಲೆಗ್ ಒಂಜಿ ದಿನ ಎಂಚ ಪೋಪುಣದು ಗೊತ್ತುಜಿ ಎಂಕ್ 2 ದಿನ ರಜೆ ನತ್ತು ಯಾನ್ ಫಸ್ಟಿಗೆ ಬೇಲೆ ಜಾಯ್ನ್ ಆನಗರೆ ಪಂಡೆ ಎಂಕ್ ಶನಿವಾರ ಐತಾರ ಒಂಜಿ ರಜೆ ಬೋಡ್ ಪಂಡೆ ಫುಲ್ ಟೈಮ್ ಆತ್ ಪೋಪುನ ಶನಿವಾರ ಐತಾರ ಒಂಜಿ ರಜೆ ಬೋರ್ಡ್ ಪಂಡೆ ಸೊ ಪರ್ಮಿಷನ್ ಗ್ರಾಂಟೆಡ್ ಯಾನಿತ್ತೆ ಸೋಮವಾರ ಶುಕ್ರವಾರ ಮಟ್ಟ ಬೇಲೆ ಹಿಂಗ್ ಮಂತ್ಗೆ 20 ಡೇಸ್ ಕೆಲಸ ಮಂತ ನಾಡು ಮಂತಿಗೆ ನನಗೆ 20 ದಿನ ಕೆಲಸ ಮಾಡಿದ್ರೆ ಆಯ್ತು 31 ದಿನ ಇರಲಿ 30 ದಿನ ಇರಲಿ ನಂಗೆ ಒಟ್ಟಾರೆ ತಿಂಗಳಿಗೆ 20 ಕೆಲಸ ಆಂಕರಿಂಗ್ ಸೂಪರ್ ಮಲ್ಪರಕ್ಕ ಥ್ಯಾಂಕ್ ಯು ತುಯ್ಯಾರೆ ಎಲ್ಲೇ ಮುಕುಲ್ಲ ಬರ್ಕೊಂಡು ಬಿಗ್ ಬಾಸ್ ತನ್ರಾಜ್ ಅಚ್ಚಾರ ಅಕ್ಲಿ ಇಲ್ಲಡೆ ಪೋತಿನ ಒಂಚ ಆಂಕರಿಂಗ್ ಬರ್ಕೊಂಡು ತೂಲೆ ಸೂಪರ್ ಫನ್ ಆದುಂಡು ಮಾತ್ರ ಮಸ್ತ್ ಫನ್ ಆದುಂಡು ಪಂಡಕಲ್ ಬಿಗ್ ಬಾಸ್ ಪೋಯಿರತ್ತೆ ಫ್ಯಾಮಿಲಿ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನ್ ಚೇತನ ಪಂಡದು ಅಕ್ಲ ಫ್ಯಾಮಿಲಿ ಅಕ್ಲನಿಗೆ ಕೇನಿ ತೂಲೆ ಓ ಶ್ರೀಕಾಂತ್ ಭಟ್ರನವರು ಕೋಡೆದ ನರಿಂಗಾನಡು ಫಸ್ಟ್ ಪ್ಲೇಸ್ ಅವರ ಆಂಕರಿಂಗ್ ದ ವಿಡಿಯೋ ಪಾಡ್ಲೆ ಇನ್ನ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಅವೇ ಕಹಳಿ ನ್ಯೂಸ್ ಸರ್ಚ್ ಮಂತಂಡ ಆವೇಟು ಉಂಡು ಎಂಕ್ ಪಾಡುಲಕ ಇಜ್ಜಿ ಐನು ಆಂಕರಿಂಗ್ ದ ಯಾನ ಇಟ್ಟು ಮಂತನ ಆಂಕರಿಂಗ್ ದ ಪಾಡುಲಕ ಇಜ್ಜಿ ಶ್ರೀಕಾಂತ್ ಭಟ್ರ ಏನ್ ಬೋರ್ತುಂಡ ನಿಕ್ಲೆಗ್ ನೆಟ್ಟೆ ಇತ್ತೆ ನಿಕ್ಲೆಗ್ ಇಂಚಿನ ನೋಟಿಫಿಕೇಶನ್ ಬರ್ಪುಂಡು ಅಂಚನೆ ಕಮ್ಯುನಿಟಿ ಪೋಸ್ಟ್ ಪಾರ್ದು ಬೋಡ್ಪಾಯ್ತ ಲಿಂಕ್ ಸೊ ತೂಲೆ ಜೀವಿತ ಚಾಕ್ಲೇಟ್ ತಿನ್ನೊಂದುಲ್ಲೇರು ಶಾಂತಾ ಪ್ರವೀಣ್ ಹುಲ್ಯ ಹಲೋ ಬಿರುವಾತ್ ಪಾಯ್ ತೇಜು ಬರಿಟಿಯೇರು ಮೆಗ್ಗೆನ ಫ್ರೆಂಡ್ ಸಂಜು ಆಯ್ಲ ಮೆಗ್ಗಿ ಆಯ್ದಾದ ಕಲ್ಪುನು ಆಯ್ನ ಕಲ್ತು ದಾಂಡು ಇತ್ತದಾಯ್ತ ಮುನಿ ಎಂಚಿನ ಒಯ್ತು ವರ್ಕ್ ಫ್ರಮ್ ಹೋಮ್ ಉಡುಲ್ಲ ಇತ್ತ ಬಿಗ್ ಬಾಸ್ ಡಿಯರ್ ವಿನ್ ಆವಿರಕ್ಕ ಪಕ್ಕಾ ಧನ್ರಾಜ್ ಆಚಾರ್ ಎಂಕ್ಲಿ ಫುಲ್ ಅಕ್ಲಿಗೆ ಸಪೋರ್ಟ್ ಪಕ್ಕಾ ಧನ್ರಾಜ್ ಆಚಾರ್ ಎಂಕ್ಲಿ ಮುಲ್ಪ ಮಾತ ಮೊಬೈಲ್ ಓಟ್ ಮಾಡುವ ಒಂಜಿ ಎನ್ನ ಎದುರೇ ಪಾಡ್ಬೇಕು ಓಟು 99 ಟೈಮ್ಸ್ ಓಟು ಕೋಡ್ ಇನ್ಪೋ ಓಟ್ ವಾಡಿ ದಾನು ಸಿದ್ದಗಟ್ಟೆ ಸೈಡ್ ಬರ್ತಂಡ ಇಂತ ಇನ್ಫಾರ್ಮೇಶನ್ ಕೊರ್ಲಾವೆ ಇನ್ನ ಇಲ್ಲ ಸಿದ್ದಗಟ್ಟೆನಾ ಭಾರತ್ ವಿರುವಾಸ ವಾಮದ ಪದವು ಗಂಡ ಬೈದ ಅಲ್ಪನೆ ಅದ ಸಿದ್ದಗಟ್ಟೆ ವಾಮದ ಪದವು ಏನ್ ಅತ್ತಿಗೆ ನಿಲ್ಲ ವಾಮದ ಪದವು ಗೋಲ್ಡ್ ಸುರೇಶಿಗೆ ಇಜ್ಜಿ ಗೋಲ್ಡ್ ಸುರೇಶ್ ಓಡೆಗೆ ಇಲ್ಲಡ ಬರ್ವಿ ಇನ್ನೊಂದು ವಿಷಯ ಉಂಟು ಚೈತ್ರ ಕುಂದಾಪುರ ಇಂಟರ್ವ್ಯೂ ಉಂಟು ಅದು ಕೂಡ ನನಗೆ ಸಿಕ್ಕಿದೆ ಕಹಳೆ ನ್ಯೂಸ್ ಅಲ್ಲಿ ಮಾಡ್ಲಿಕ್ಕೆ ಎಲ್ಲೆಲ್ಲ ಅಂಜಿಡು ಇತ್ತೆ ಬ್ಯಾಂಗ್ಳೂರು ಉಳ್ಳೇರಿಗೆ ಪುತ್ತೂರಿಗೆ ಬರ್ಪೇರು ಇತ್ತೆ ಬ್ಯಾಂಗ್ಳೂರು ಉಳ್ಳೇರು ಬ್ಯಾಂಗ್ಳೂರು ಇಂಚೆ ಪೋಡತ್ತ ಕುಂದಾಪುರ ಸೊ ಪುತ್ತೂರು ಜಾತ್ರೆ ಬರ್ಪೇರು ಜಾತ್ರೆ ನಡ್ತೋದು ಆಗ ಫುಲ್ ಸಪೋರ್ಟ್ ತದನಿ ಸ್ಪೆಷಲ್ ವೆಜ್ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಗೀರ್ ಸೆಲೆಕ್ಟ್ ಈ ರೋಡೆಗಾ ಪೋಯರ್ ಮಾರ ಈ ರೋಡೆಗಾ ಪೋಯರ್ ಮಾರ ಈ ನಿವೇದಿತಾ ಗೌಡ ಪೂರ ಬಿಗ್ ಬಾಸ್ಗೆ ಪೋತನ ಟೈಮ್ ಅಪ್ಪಾಗ ಸೋಷಿಯಲ್ ಮೀಡಿಯಾಡ್ ವೈರಲ್ ಆದ್ ಪೋಯಿನಂತ ನಿವೇದಿತಾ ಗೌಡ ಅಪ್ಪಾಗ ಯಾನೆನ್ನ ಚಿಕ್ಕಮ್ಮನಕ್ಲ ಅನ್ಪುಣೆ ಯಾನ್ಲ ದಾದಾಂಡ್ಲೊಂದು ಅಚೀವ್ಮೆಂಟ್ ಮಲ್ತದು ಸೀಸನ್ 10 ದೊಲೆ ಬಿಗ್ ಬಾಸ್ಗೆ ಪೋಪೆ ತೂನಗ ಇತ್ತಾಗಲ್ಲ ಗಲಾಟೆ ಬರ ತೂನಗೊಂಡತೆ ಬಿಗ್ ಬಾಸ್ ಲೋರ್ಚಿ ಓಲ ಬರ್ಚಿ ಮರ್ಯಾದಿನ ಮೂಲೆ ಕುಲ್ಲಲ್ಲಿ ಅಲ್ಪ ಬೋದು ಮರ್ಯಾದೆ ತೊನ್ನೆ ಅತ ಕಾಮಿಡಿ ಪದ ನಮ್ಮ ಮುಲ್ಪೆಯನ್ನು ಕುಲ್ತೆ ಅಲ್ಪ ಒಂದು ಲೈವ್ ಒಂದಿಲ್ಲ ಮೊಬೈಲ್ ಸದ್ಯ ಕಟ್ಟ ಫುಲ್ ಅಪ್ಡೇಟ್ ಆಗ್ತಿರ್ತಲ್ಲ ಇನ್ನ ಕಾಸ್ಟ್ ಹೀರೋ ಕಾಸ್ಟ್ ಅವೇ ಅಲ್ಲ ಕಾಸ್ಟ್ ನಿತಿನ್ ಹಲೋ ಭರತ್ ಬಿಗ್ ಬಾಸ್ ನೆಕ್ಸ್ಟ್ ಬಿಗ್ ಬಾಸ್ ಕವಿತಾ ಕಪೂರ್ ಅತ್ತು ನಿಕಲ್ ಓಡೆಗಾ ಹೋದಿಲ್ಲ ರೀ ಭರತ್ ದಾಯಿಗೆ ಈ 18 ಸೀಸನ್ಗೆ ಒಪ್ಪರ್ ಯಬ್ಬಾ ಭವಿಷ್ಯ ಪಂಡೇರತ್ತ ನಮ್ಮ ಒಪ್ಪೇರಿಗೆ ಅರ್ಚನಾ ಪರೀಕ್ಷಿತ್ 12 ಟ್ರೈ ಮಲ್ಪಲೇಕ್ ಅವು ಟ್ರೈ ಮಲ್ಪುನ ಅವಕಾಶ ತಿಕ್ಕುನಿ ಲೆಪ್ಪುನೆಗೆ ಅವು
ಪೂರ ಪೋದು ಪೊಕ್ಕಡೆ ಮರ್ಯಾದೆ ಇತ್ತೊಂದು ಅದಕ್ಕೆ ಯಾನ್ ದುಂಬೆ ಮಸ್ತ್ ಜೋರು ಐಕೆ ನೀ ರಡ್ನೆ ವಾರ ಲೆಪ್ಪ ಅವಡು ಗಲಾಟೆ ಅಂತಂದೆ ಕುಲ್ಲೇನವಳು ಅಕಲ್ ದಾಯ್ತಾನಲ್ಲ ಪಂಡೇರ ಬೊಕ ಬುಲ್ತೊಂದು ಹೊರಡ ಅವ್ಯಾನ್ ನಮ್ಮ ಊರ್ದಕ್ಲೆ ಎಂಚ ಗೊತ್ತುಂಡೆ ಎಮೋಷನಲ್ ಆಪುನು ಬೇಗ ನಮಕ್ ದಾಯ್ತಾಂಡ ಎರಡ ಹರ್ಟ್ ಮಂತೇರ್ ಪಂಡಾರ ಅಪ್ಪನ ರಿಯಾಕ್ಟ್ ಆಪುನು ಇತ್ತೆ ದಂಡ್ರ ಜಾಚಾರ ತುಲೆ ಅಲ್ಪ ಏತ್ ಬೇಗ ರಿಯಾಕ್ಟ್ ಆಪೇರು ನಮಕ್ ಅಕ್ಕಳ ಅಟ್ಟಿಗೆ ಮೀಂದೆರ ವಲ್ಲಿ ಎತ್ತದ ಅಕ್ಕಳ ನಟ್ಟಿಗೆ ಮೀಂದೆರ ಸತ್ಯವಲ್ಲಿ ಆಯ್ OTT ಸೀಸನ್ ಕಡಪಲೆ ఆయన OTT ಸೀಸನ್ ಕಡಪಲೆಗೆ ನೀನು ಅಂದ್ಯ ಸತ್ಯ ಇದ ಗೆಡ್ಡೆ ಆಪರ್ಚುನಿಟಿ ಸಿಕ್ಕು ಬೊಕ್ಕ ಇನ್ನ ಬದಿಟುಲ್ಲರ ತಾರೆನ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಜೋರು ಪೂರ ಹಾಕಲ್ಲ ಕಮ್ಮಿ ಮಲ್ಪೇರಿ ಜೋರ್ ದಾತ ನಮ್ಮ ಅಕ್ಕಲ್ನ ಇದ್ರು ನಮ್ಮ ಆ ಲೆಕ್ಕನದ ನಂಚ ಅದು ಬೊಪ್ಪ ಮಾರ ಅಕ್ಕಲ್ ಪಾತನ ರುಸ್ಸರುಲ್ಲೇರತ್ತ ನಮ್ಮ ಈಗ ಬಬ್ಬ ಬುಡ್ಪದು ಕನ್ನಡತೆ ನಮ್ಮ ಇರೇನ್ ಲೆಪ್ಪಲಕ್ಕ ದಾದ ಅಂತ ಕಿತಾಪತಿ ಮಲ್ಪುಲಿ ಕಿಪ್ಪಿಗಿರ್ತಲಕ್ಕ ಫೇಮಸ್ ಅವಡತಿ ಸರಿಗಮ ಪೋಡತಿ ಸರಿಗಮ್ಮ ಫಸ್ಟ್ಗೆ ಮೂಲು ಪದ್ಯ ಬಂದಾಗ ಕಕ್ಕೆಲ್ ರಾಪ ಮಾರ್ರೆ ಈ ಪರಿಗ ಹೋಗ್ಬಿಡತ್ತು ದೀಪು ಹಲೋ ಹಾಯ್ ಶ್ರೀಲತಾ ಗೋಲ್ಕ ಬಿರುವ ನಮ್ಮ ಕನ್ನಡ ಸೂಪರ್ ಎಂದ ನಮ್ಮ ಕನ್ನಡ ಸೂಪರ್ ಅಲ್ಪ ಪಂತೆರೆ ಒಯ್ಟು ಗೊತ್ತುಂಡೆ ಸೋನ ಸೂಪರ್ ಸ್ಟಾರ್ ಪೋದುಪ್ಪನ ಶಾಲಿನಿ ಪಂತೆರೆ ನಿಮ್ಕಲ್ ನಂಚಿದ ಕನ್ನಡ ಉಂಡತೆ ಸೂಪರ್ ನಾನು ಕ್ಲಿಪ್ಪಿಂಗ್ಸ್ ಪಾರ್ದೆ ತೂಲೆ ಕನ್ನಡ ಉಂಡತೆ ನಿಕಲು ಸೋಕು ಪಾತೇರು ಬರ ನಿಕ್ಲು ಇಂಗ್ಲೀಷ್ ವರ್ಡ್ ಪೂರ ಕಮ್ಮಿ ಯೂಸ್ ಮಾಡ್ಪಾರ ಪೂರ ಮಸ್ತ್ ಪಂತೇರು ನಮ್ಮ ಕನ್ನಡಗೆ ಏತು ಉಂದುಂಡು ಗೊತ್ತುಂಡೆ ಈರು ಬಿಗ್ ಬಾಸ್ ಪೋಯರ್ನ ಪೂರ ಮೀನು ಪತ್ತದು ಪೋಲೆ ಲಾಸ್ಟ್ ಎಪಿಸೋಡ್ ಮುಟ್ಟ ಈರ ಇಪ್ಪರ್ ಮೀನ್ ಕಾಯ್ತೊಂದ ಮೀನು ಪತ್ತದು ಪೋಲೆ ಬಿಗ್ ಬಾಸ್ ಉಂಟದೆ ಗಲಾಟೆ ಅಂದ್ರೆ ಮಾತ್ರ ಲಾಸ್ಟ್ ಮುಟ್ಟ ಉಂಟುನೆ TRPಗೆ ದಾಯ್ತಾಂಡಲ್ಲ ಕಂಟೆಂಟ್ ಕೊರಂಡ ಲಾಸ್ಟ್ ಮುಟ್ಟ ಉಂಟು ಇಜ್ಜಿಂಡ ಇಜ್ಜಿ ಮನಸಾಂಡೆ ಬ್ರಹ್ಮಾಂಡ ಗುರುಜಿ ಲೆಕ್ಕ ಸೀಸನ್ 1 ಅಂದಿಯ ಓ ಕ್ಲಿಪ್ಪಿಂಗ್ಗೆ ಅವು ಪಿರ ಪಾಡು ಅವು ಕಾಪಿ ಸ್ಟ್ರೈಕ್ ಬರ್ಪುಂಡು ಪಂಡದೆ ಅರ್ಧ ಪಾರ್ದೆ ಸುವರ್ಣ ಸೂಪರ್ ಸ್ಟಾರ್ಗೆ ಎಂಚ ಸೆಲೆಕ್ಟ್ ಆಪುನ್ ಪಂದುಂಡು ಆ ವಿಡಿಯೋಡು ಉಂಡು ತುಲೆ ಸುವರ್ಣ ಸೂಪರ್ ಸ್ಟಾರ್ ಅಂತ ಪಾರ್ದೇನ್ ಆ ವಿಡಿಯೋಡು ಪಂತೇರು ಯಾನ್ ಲೈಕ್ ಪಾರ್ಟಿಸಿಪೇಟ್ ಮಾಡ್ತದಿತ್ತೆ ಐಟ್ ಪಂತೇರು ಮಿಕ್ಲಂಚಿದ ಕನ್ನಡ ಉಂಡತೆ ಕವಿತಾ ಬಾರಿ ಶೋಕದ ಕನ್ನಡ ಪಂದ್ ಶಾಲಿನಿ ಪಂತೇರು ಎಂಚ ಪಂತನೆ ಪಂಡ ನಿಮ್ ಕಡೆಯ ಕನ್ನಡ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಅಂಚ ಪಂತೇರು ಒಂಜಿ ಎಕ್ಸೈಟ್ಮೆಂಟ್ ಪಂತೇರು ಐನು ಪಾರ್ದೇನ್ ಕ್ಲಿಪ್ಪಿಂಗ್ ತೂಲೆ ಹನುಮಂತು ಲೆಕ್ಕ ಸಿಂಗರ್ ಅದು ಪೋಪರ ಈ ಪೋಪನ ಮಾಡಿ ಇಂದೇ ಪದ್ಯ ಬಂಡಲ್ಪ ಸತ್ಯ ಕಜಿಪು ಸಾನ್ವಿ ಕವಿತಾ ಕಜಿಪು ವೆಜ್ ನಿಕ್ಲೆಗ್ ವೆಜ್ ಕೋರಿ ಏತ್ ಕೊಡ್ತಾಣ ಬಿಗ್ ಬಾಸ್ ಏತಂಟಿಗೆ ಸ್ಟಾರ್ಟ್ ಆಣ ಮಾತ ಬಲ್ತೀರ ರಾಕೇಶ್ ಬಿಆರ್ ಹಾಯ್ ಈ ರೋಲ್ ಪದಾರ್ ಬಿಗ್ ಬಾಸ್ ಯಾನು ಮಾಣಿದಾಲ್ ವೆಜ್ ಇತ್ತ ಆಲ್ಮೋಸ್ಟ್ ವೆಜ್ ಅದ ಮಾತಾಡ್ಲ ನೈತಾಲಿ ಕೊಡ್ತು ಈ ಕೊಡ್ತು ಜನ ಯಾನ್ ಇನಿ ಮಾತ್ರ ಯಾನ್ ವೆಜ್ ಪಂಡ ಎಂಚಿನ ಗೊತ್ತುಂಡೆ ಕಜಿಪು ವೆಜ್ ಎಂಕ್ ಚಟ್ನಿ ಲೆತ್ತುಂಡು ಉನ್ಗೆಲ್ ಮೀದ ಚಟ್ನಿ ಎನ್ನ ಉದರ್ ಅಲ್ಪ ದಾತ ತೋಜಿ ನವ್ವೆ ಕವಿತಾ ಏರ್ನ ಎನ್ನ ನಾಯನನ ಅರ್ಚನ ಚೈತ್ರ ಕನ್ನಡ ಸೂಪರ್ ಪಾತಿರ್ತತೆ ಈ ಸೀಸನ್ ಲಡಾಯಿ ದಾದೆ ಬಟ್ಟೆವಂತದ ಬಿದ್ದಾಯಿ ದಾಯ್ತನೆ ಅಂತಲ್ಲ ಅಲ್ಪ ಒಂಜಿ ಕಲ್ಚರನ್ನು ಮೇಂಟೈನ್ ಮಾಡ್ತೀನಿ ಪಂಡ ಚೈತ್ರನ್ ಅಂದು ಆತ ಬೊಟ್ಟುರ್ದು ಬತ್ತಿನ ಟ್ರೆಡಿಷನಲ್ ವೇರ್ ಮಲ್ತದು ಓಲ್ಲ ಎಂಚಿನ ಒಟ್ರ ಸಿಂದಿಜ್ಜಾಣು ಅವು ಖುಷಿ ಆಯ್ನೆಕ್ ಚೈತ್ರ ಮುಲ್ಪೊಂಜಿ ಅಲ್ಪೊಂಜಿ ಡ್ರೆಸ್ಸಿಂಗ್ ಸೆನ್ಸ್ ಅಂದು ಮೇನ್ ಮುಲ್ಪೊಂಜಿ ಅಲ್ಪೊಂಜಿ ಆ ಟೈಪ್ ಇಜ್ಜೇರು ಮುಲ್ಪ ನಮ್ಮ ಊರುಡೆಂಚೆತ್ತೇರು ಅಲ್ಪ ಅಂಚನೆ ಬಿಗ್ ಬಾಸ್ ಎತ್ತೇರು ಆರು ಊರುಡಿಪ್ಪುನಕಲ್ ಅಂಚನೆ ಗಲಾಟೆ ಅಂತ ಇತ್ತೇರತ ಪಂಡ ಪಾತೇರು ನಾವು ವಿಷಯ ಅವು ನಮಗೆ ಗಲಾಟೆ ಅಂತಲಕ್ಕ ಕೇಂಡ ಆತಿ ಅವು ಆ ರಿಪ್ಪುನ ಅಂಚನೆ ಇಂಕ ಅವು ಖುಷಿ ಅನ್ ಮಾತ್ರ ಚೈತ್ರ ಕುಂದಾಪುರ ಊರು ಓಲ್ ಮ್ಯಾಮ್ ಎಂಕ್ಲೆನ ಊರು ಪುತ್ತೂರು ಅರ್ಚನ ಪರೀಕ್ಷಿತ್ ಭಾರತೀಯ ನಾರಿ ಕರೆಕ್ಟ್ ಯಾನು ತುಯ್ಯೆ
ಬಿಗ್ ಬಾಸ್ ಬಿದೆ ಬನ್ನಂಗ ಒಂಜಿ ಸಾರಿ ಪಾಡಿತ್ತು ಗೀತ್ ಮಲ್ಲ ಬೊಟ್ಟು ಪೂರ ಪಾಡರತ ಕಲ್ಚರ್ ಅರ್ನ ಮೆಗ್ದಿ ಬನ್ನಾಗ ಲಂಚೆನ್ ಅತ ಅಕ್ಲೊಂಜಿ ಇಂಚಿ ಕಲ್ಚರ್ ಪೂರ ಎಡ್ಡೆ ಮೇಂಟೈನ್ ಅಂಪೇರು ಮಾರ ಖುಷಿ ಆಪು ಅಮ್ಮ ಏತ್ ಮಿತ್ತು ಬೋಂಡಲ್ಲ ನಮ್ಮ ಈಗಿನ ಸಂಸ್ಕೃತಿ ಬುಡ್ದು ಕೊರ್ರಲ್ಲ ಅನ್ಪರತ ಇಕ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಖುಷಿ ಆಯ್ ನಾವು ಇಂಚಿನ ಧನ್ರಾಜ್ ಗೊತ್ತಾ ಬಿಗ್ ಬಾಸ್ ಬೊಕ ಗೊತ್ತಿಜ ಅಂದ್ರೆ ನಮ್ಮ ಊರ್ದಾರೆ ನಮಕ್ ಗೊತ್ತಿಜ ಹಾ ಯಾನ್ ನೆಟ್ ಪಾರ್ದೆ ಯೂಟ್ಯೂಬ್ ಪಾರ್ದೆ ತೋಲೆ ಅಕ್ಲ ಇಲ್ಲಡೆ ಪೋಯಿನ ಪೂರ ಪಾರ್ದೆ ಚಾನಲ್ ಸಬ್ಸ್ಕ್ರೈಬ್ ಅಂತೊಲ್ನೆ ಇನಿತ ವಿಡಿಯೋ ಇಡ್ಲ ಯಾರು ಧನ್ರಾಜ್ ಆಚಾರ ಅಕ್ಲ ಇಲ್ಲಡೆ ಪೋಯಿನ ವಿಡಿಯೋ ಪಾರ್ದೆ ಇನ್ನ ಬರೀತ ಅಣ್ಣೆ ಮೀನು ಪತ್ತುನ ಗಾಳ ಪತ್ತದು ಪೋಯರೆ ಪನ್ಲೆ ಬಿಗ್ ಬಾಸ್ ಇತಿಹಾಸ ನಮ್ಮ ಧನ್ರಾಜ್ ಅನ್ನೆ ವಿನ್ ಆವಡು ಸಪೋರ್ಟ್ ಮಲ್ಪಲರಕ್ಕೆ ನಮ್ಮ ಏಪಲ ಫುಲ್ ಸಪೋರ್ಟ್ ನಮ್ಮ 99 ವೋಟ್ ಕನ್ಫರ್ಮ್ ಮೂಜಿ ಮೊಬೈಲ್ ಧನ್ರಾಜ್ ನಮ್ಮ ಊರ್ದ ನಮ್ಮ ನೀರದ ಪ್ರತಿಭೆ ಖಂಡಿತ ಇರ್ನ ಊರ್ದಾರತೆ ನಮ್ಮ ಊರ್ದಾರೆ ಆಂಡ ಇರೆಗೆ ಮಸ್ತ್ ಕೈತಲ್ಲ ಊರ್ದಾರತೆ ಅರ್ಚನಾ ಅವ ಆಡಿದ್ದಾರೆ ಎಸ್ ಯಾವ ಅಂದ್ ಲೈವ್ ಬಚ್ಚಿನ ಕುಲ್ದು 51 ನಿಮಿಷ ಕೊಲ್ಯೆ ನನ್ನ ಜೆಪ್ಪುನು ಚೂರು ಬಿಗ್ ಬಾಸ್ ತೂದು ಜೆಪ್ಪುನು ನಮ್ಮ ತಲೆಜ್ಜತ್ರ ಪನ್ರೆ ಎಂತಾದ್ರೂ ವಿಷಯ ಉಂಟಾ ಹೇಳಿಲ್ಲ ಓ ಇರ್ ಕುಡ್ಲನಾ ಓಕೆ 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 ಕುಡ್ಲಾದ ಪುತ್ತೂರು ಒಕ್ಕ ಏರಿತ್ತಿನ ಅರ್ಚನಾ ಪಂದು ಮುರನ್ ತಿಕ್ಕೇರ ನಂತಾಡಿದಾರ ಅರತ್ತ ಓಕೆ ಓಕೆ ಸರಿ ಸರಿ ಓಕೆ ಗೈಸ್ ನಾನು ಇನ್ನು ಬಿಗ್ ಬಾಸ್ ನೋಡಿ ಅದರಲ್ಲಿರುವ ಗಲಾಟೆ ನೋಡಿ ಮತ್ತೆ ನಾಳೆ ನಾಡಿದಲ್ಲಿ ಸಿಗುವ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್ ಬಾಯ್ ಹೊಸ ಕಾನ್ಸೆಪ್ಟ್ ಒಂದಿಗೆ ನೆಕ್ಸ್ಟ್ ವೀಕಲ್ಲಿ ಆಯ್ತಾ ಮತ್ತೆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಬಾಯ್ ಬಾಯ್